ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿನದ ವಿಶೇಷ ಚರ್ಚೆ ಅಂದರೆ ಸಂವಾದ ಡ್ರಗ್ಸ್ ಕಾನೂನು ಏನು ಮಾಡುತ್ತೆ, ಏನು ಹೇಳುತ್ತೆ ಅನ್ನೋ ವಿಚಾರವಾಗಿ. ವೀಕ್ಷಕರೇ, ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ ಮತ್ತು ಮಂಗಳೂರು ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಮತ್ತು ಮಂಗಳೂರಿನ ಜಿಲ್ಲಾ ಕಾನೂನು ವೇದಿಕೆ ಅಧ್ಯಕ್ಷರಾಗಿರುವಂಥ SP ಚಂಗಪ್ಪ ಅವರು. ಸರ್ ಚಂಗಪ್ಪ ಅವರೇ, ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೊಬ್ಬರು ಅತಿಥಿಯಾಗಿ ಭಾಗವಹಿಸಿದ್ದಾರೆ ಸ್ವಾತಿ ಡಿ ಅವರು ಮಂಗಳೂರಿನ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ಫೊರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಮೇಡಮ್ ಸ್ವಾತಿ ಅವರೇ, ನಿಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ವೀಕ್ಷಕರೇ, ಈಗಾಗಲೇ ನೀವು ನಿರಂತರವಾಗಿ ನೋಡ್ತಾ ಇರ್ತೀರಿ, ನಾವು ವಿ4 ಈ ಒಂದು ವಾಹಿನಿ ಮೂಲಕ ಡ್ರಗ್ಸ್ ಜಾಲದ ಬಗ್ಗೆ ಪೋಷಕರಲ್ಲಿ ಇರಬೇಕಾದಂಥ ಜಾಗರೂಕ ಒಂದು ಅವೇರ್ನೆಸ್ ಏನು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಯಾವ ರೀತಿ ಜಾಗರೂಕತೆ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ನಾವು ನಿರಂತರವಾಗಿ ಮಾತಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇವತ್ತಿನ ಒಂದು 15 ದಿವಸಗಳಲ್ಲಿ ನೀವು ನೋಡೋದಿದ್ದರೆ ನೋಡಿರ್ತೀರಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಕೇವಲ ಬೆಂಗಳೂರಿನಲ್ಲಿ ನಡೀತಾ ಇದ್ದಂಥ ಒಂದು ಡ್ರಗ್ಸ್ ಜಾಲದ ಬಗ್ಗೆ, ದಂಧೆ ಬಗ್ಗೆ ಮಾತ್ರ ಇವತ್ತು ಜನ ಒಂದೇ ದಿಕ್ಕಿನ ಥರ ನೋಡ್ತಾ ಇದ್ದಾರೆ. ಕೇವಲ ಒಂದಿಬ್ಬರು ನಟಿಯರನ್ನಷ್ಟೇ ತೋರಿಸಿ ಇಡೀ ಒಂದು ಡ್ರಗ್ಸ್ ಜಾಲ ಅಂದರೆ ಕೇವಲ ಆ ಇಬ್ಬರು ನಟಿಯರಷ್ಟೇ ಭಾಗಿಯಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಫೋಕಸ್ ಆಗ್ತಾ ಉಂಟು. ಬಟ್ ಈ ಡ್ರಗ್ಸ್ ಜಾಲ ನಮ್ಮೆಲ್ಲರ ಊರು ಮನೆ ಅಂಗಳದಲ್ಲಿ ಕೂಡ ಬಂದಿದೆ ಅನ್ನುವ ಒಂದು ಎಚ್ಚರಿಕೆಯನ್ನು ನಮ್ಮೆಲ್ಲ ಪೋಷಕರು ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳು ಹೋಗ್ತಾ ಇರುವಂಥ ಶಾಲೆ, ಅವ್ರು ಹೋಗ್ತಾ ಇರುವಂಥ ಪೇಟೆ, ಅವ್ರು ಹೋಗ್ತಾ ಇರುವಂಥ ಬೀದಿಗಳಲ್ಲಿ ಕೂಡ ಇಂಥ ಒಂದು ಡ್ರಗ್ಸ್ ಯಾವತ್ತೂ ಕೂಡ ಒಂದು ಟರ್ನ್ ಓವರ್ ಆಗ್ತಾ ಇರ್ತದೆ, ಅದನ್ನು ಅಲ್ಲಿ ವಿತರಣೆ ಆಗ್ತಾ ಇರ್ತದೆ. ಸಾಕಷ್ಟು ಮಂದಿ ಆ ಒಂದು ಡ್ರಗ್ಸ್ಗೆ ಬಲಿಯಾಗಿರ್ತಾರೆ. ಎಷ್ಟೋ ಮಂದಿ ಪೋಷಕರಿಗೆ ಅದು ಅತ್ಯಂತ ಕೊನೆಯ ಒಂದು ಘಟ್ಟದಲ್ಲಿ ಅಷ್ಟೇ ತಿಳಿದು ಬರ್ತದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿರಂತರವಾಗಿ ಡ್ರಗ್ಸ್ ವಿಚಾರವಾಗಿ ಪೋಷಕರು ವಹಿಸಬೇಕಾದ ಕಾಳಜಿ, ಪೋಷಕರ ಪಾತ್ರ, ವಿದ್ಯಾರ್ಥಿಗಳು ವಹಿಸಬೇಕಾದ ಕಾಳಜಿ, ವಿದ್ಯಾರ್ಥಿಗಳ ಪಾತ್ರ, ಈ ವಿಚಾರವಾಗಿ ನಾವು ನಿರಂತರವಾಗಿ ಮಾತಾಡ್ತಾ ಇದ್ದೇವೆ. ಇದೊಂದು ವಿ4ನ ವಿಶೇಷ ಕಾಳಜಿಯ ಕಾರ್ಯಕ್ರಮ ಇದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮುಖ್ಯವಾಗಿ ಮಾತನಾಡ್ತಾ ಇರುವಂಥದ್ದು ಈ ಒಂದು ಡ್ರಗ್ಸ್ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಡ್ರಗ್ಸ್ ಸೇವನೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಡ್ರಗ್ಸ್ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಕಾನೂನುಗಳಿದ್ದಾವೆ, ಆ ಕಾನೂನಲ್ಲಿ ಯಾವ ಶಿಕ್ಷೆಗಳಿದ್ದಾವೆ, ಮತ್ತು ಬಹುಶಃ ಆ ಕಾನೂನು ಇವತ್ತಿನ ಕಾಲಮಾನಕ್ಕೆ ಬೇಕಾದಾಗೆ ದೃಢವಾಗಿ ಕಠಿಣವಾಗಿ ಇದೆಯಾ, ಈ ಎಲ್ಲ ವಿಚಾರವಾಗಿ ಮಾತಾಡಲಿಕ್ಕೆ ನಾವು ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ವೀಕ್ಷಕರೇ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ವಕೀಲರು ಚಂಗಪ್ಪ ಅವರ ಜೊತೆಗೆ ಈ ಒಂದು ಕಾನೂನಿನ ಪಕ್ಕಾ ನೇರವಾದ ವಿಚಾರಕ್ಕೆ ಮಾತನಾಡೋ ಮೊದಲು ನಾನು ಸ್ವಾತಿ ಡಿ ಅವರ ಜೊತೆಗೆ ನಾನು ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಈ ಒಂದು ಫೊರೆನ್ಸಿಕ್ ಸೈನ್ಸ್ ಮತ್ತು ಕ್ರಿಮಿನಾಲಜಿ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಾ ಸಂದರ್ಭದಲ್ಲಿ ಅವರು ಮಂಗಳೂರಿನಲ್ಲಿ ಈ ಒಂದು ಡ್ರಗ್ಸ್ ದಂಧೆ, ಡ್ರಗ್ಸ್ ಜಾಲ ಅದು ಯಾವ ರೀತಿ ಕಾರ್ಯಾಚರಿಸ್ತದೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡಿದವರು ಮತ್ತು ಅದರ ಬಗ್ಗೆ ತುಂಬ ತರವಾದ ನಾಲೆಜ್ ಇರುವವರು. ಸೊ ಹಾಗಾಗಿ ಇದು ಏನು ನಾವು ಪೋಷಕರೇ ಒಂದು ನಿಮಗೆ ಮಾಹಿತಿ ಕೊಡೋದಕ್ಕಿಂತಲೂ ಹೆಚ್ಚಾಗಿ ಡ್ರಗ್ಸ್ ಜಾಲ ಮಂಗಳೂರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಮಾಹಿತಿ ಕೊಡೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಇರಬೇಕು, ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಗರೂಕತೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ರೀತಿಯ ಒಂದು ಮಾತುಕತೆ ನಡೆಸ್ತಾ ಇದ್ದೇವೆ. ಮೇಡಮ್ ಸ್ವಾತಿ ಅವರೇ, ಅದೇ ಈ ಒಂದು ನಮ್ಮ ಮಂಗಳೂರು ಅಥವಾ ಈ ಒಂದು ಕರಾವಳಿ ಭಾಗದಲ್ಲಿ ಈ ಡ್ರಗ್ಸ್ ಅದು ಬೇರೆ ಬೇರೆ ಫಾರ್ಮುಲಾ ಇರ್ಬೋದು, ಯಾವ ರೀತಿ ಅದು ವಿತರಣೆ ಆಗ್ತದೆ, ಯಾರು ಅದರ ಅಂದರೆ ಯಾವ ಕ್ಲಾಸ್ ಆಫ್ ಜನ ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಆಫ್ ಆಲ್ ಡ್ರಗ್ ಪೆಡ್ಲಿಂಗ್, ಸೊ ಅದೊಂದು ಇವೆಂಟ್ ಅಲ್ಲ ಸರ್, ಇಟ್ ಈಸ್ ಅ ಪ್ರೋಸೆಸ್. ಸೊ ಇದು 1 or 2 days ಅಲ್ಲಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಅವರು ಮುಂಚೆನೆ ಪ್ರೀ ಪ್ಲಾನ್ ಮಾಡ್ತಾರೆ, ಪ್ರಿಪ್ರೇಷನ್ ಮಾಡ್ತಾರೆ, ಹೇಗೆ ಎಕ್ಸಿಕ್ಯೂಟ್ ಮಾಡುದು ಆ ಡ್ರಗ್ ಅನ್ನು. ಮತ್ತೆ ವೆರಿ ಇಂಪಾರ್ಟೆಂಟ್ ಮ್ಯಾನ್ ಪವರ್, ಅವರಿಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇವಾಗ ಬೇಕಿರೋದು ಮ್ಯಾನ್ ಪವರ್. ಸೊ ಇದೆಲ್ಲ ಆಕ್ಚುಲಿ ಕೀ ಇಂಗ್ರೀಡಿಯೆಂಟ್ಸ್ ಒಂದು ಡ್ರಗ್ ಪೆಡ್ಲ್ ಆಗ್ಲಿಕ್ಕೆ. ಸೊ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಸೊ ನಮ್ಮ ಇಂಡಿಯಾದಲ್ಲಿ, ಸ್ಪೆಸಿಫಿಕ್ಲಿ ಏಷ್ಯಾದಲ್ಲಿ, ಸದರ್ನ್ ಏಷ್ಯಾದಲ್ಲಿ ಒನ್ ಆಫ್ ದ ಕಾಮನ್ ಡ್ರಗ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಅಂದ್ರೆ ಪಾಪಿ ಪ್ಲಾಂಟ್. ಸೊ ಇವಾಗ ಇದು ಪಾಪಿ ಪ್ಲಾಂಟ್, ವೈ ಇಟ್ ಇಸ್ ಇಂಪಾರ್ಟೆಂಟ್, ಬಿಕಾಸ್ ಇದು ಆಕ್ಚುಲಿ ಒನ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತದೆ, ದಟ್ ಈಸ್ ಓಪಿಯಂ. ಸೊ ಓಪಿಯಂ ಆಕ್ಚುಲಿ ಅದರಿಗೆ ತುಂಬಾ ಡೆರಿವೇಟಿವ್ಸ್ ಇದೆ, ಲೈಕ್ ಹಿರೋಯಿನ್, ಕೋಡಿನ್, ಮತ್ತೆ ಒನ್ ಆಫ್ ದ
part of this plant we all consume in the form of ಗಸ್ಗಸ್. ಸೊ ಅದು ಆಕ್ಚುಲಿ ಪಾಪಿ ಸೀಡ್. ನೀವು ನೋಟಿಸ್ ಮಾಡಿರ್ಬಹುದು, ಪಾಯಸದಲ್ಲಿ ಗಸ್ಗಸ್ ಹಾಕಿ ತಿಂದ್ರೆ ತುಂಬಾ ಒಳ್ಳೆ ನಿದ್ರೆ ಬರ್ತದೆ. ಸೊ ದಟ್ ಈಸ್ ಬಿಕಾಸ್ ಇದು ಓಪಿಯಂ ಇದೆ ಅಲ್ವಾ ಸರ್, ಇಟ್ ಆಕ್ಚುಲಿ ಇಂಡ್ಯೂಸಸ್ ಸ್ಲೀಪ್. ಇಟ್ ಈಸ್ ಅ ಸ್ಲೀಪ್ ಇಂಡ್ಯೂಸಿಂಗ್ ಡ್ರಗ್. ಸೊ ನಮಗೆ ಲೀಗಲಿ ಮ್ಯಾನುಫ್ಯಾಕ್ಚರ್ ಆಗುವಾಗ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ವೆನ್ ಐ ಆಮ್ ಸೇಯಿಂಗ್ ಸ್ಲೀಪ್ ಇಂಡ್ಯೂಸಿಂಗ್ ಡೆಫಿನೆಟ್ಲಿ ಮೆಡಿಕಲ್ ಆಸ್ಪೆಕ್ಟ್ ಅಲ್ಲೇ ಅದು ತುಂಬಾ ಯೂಸ್ ಆಗ್ತದೆ. ಬಟ್ ಇವಾಗ ಪ್ರಾಬ್ಲಮ್ ಏನಂದ್ರೆ ಇಲ್ಲೀಗಲ್ ಪ್ರೊಡಕ್ಷನ್. ಸೊ ಇವಾಗ ಇಲ್ಲೀಗಲ್ ಪ್ರೊಡಕ್ಷನ್ ಅಂದ್ರೆ ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ಅದು ಪ್ರೊಡ್ಯೂಸ್ ಆಗ್ತದೆ ಅದರದ್ದು ಏನು ಲೆಕ್ಕ ಇರುವುದಿಲ್ಲ. ಸೊ ಇಟ್ ರೀಚಸ್ ಟು ಎವ್ರಿ ಒನ್. ಸೊ ದಟ್ ಈಸ್ ವೈ ಈಗ ಈ ಗಸಗಸೆ ವಿಷಯ ಹೇಳಿದ್ರಿ ನೀವು, ಎಲ್ಲರೂ ಈಗ ಮನೆಯಲ್ಲಿ ಬಳಸಿಕೊಳ್ತಾರೆ. ಸೊ ಅದೀಗ ಯಾವ ಇದರ ನೀವು ಅದನ್ನೊಂದು ಏನು ಗ್ರೋಸರಿ ಅಥವಾ ದಿನಬಳಕೆಯ ವಸ್ತು ಅಂತ ಕ್ವಾಂಟಿಟಿ ಲೈಕ್ ಅದರದ್ದು ಎಫೆಕ್ಟ್ ಅಷ್ಟು ಜಾಸ್ತಿ ಇರುವುದಿಲ್ಲ. ಇಟ್ಸ್ ಅ ವೆರಿ ಲೈಟ್ ಕ್ವಾಂಟಿಟಿಯಲ್ಲಿ ಅದು ಎಫೆಕ್ಟ್ ಕೊಡ್ತದೆ. ಸೊ ದಟ್ಸ್ ವಾಟ್ ವಿ ಯೂಸ್ ಇಟ್ ಓನ್ಲಿ ಇನ್ ಲಿಟಲ್ ಕ್ವಾಂಟಿಟಿ. ತುಂಬಾ ಜಾಸ್ತಿ ಪ್ರಾಡಕ್ಟ್ ಲೈಕ್ ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡುದಿಲ್ಲ. ಸೊ ಇವಾಗ ಲೀಗಲಿ ಪ್ರೊಡ್ಯೂಸ್ ಇದೆಲ್ಲ ಲೀಗಲಿ ಪ್ರೊಡ್ಯೂಸ್ಡ್ ಡ್ರಗ್, ಪಾರ್ಟ್ ಆಫ್ ದ ಡ್ರಗ್. ಸೊ ಇಲ್ಲೀಗಲ್ ಪ್ರೊಡಕ್ಷನ್ ನಮಗೆಲ್ಲ ಕನ್ಸರ್ನ್, ಬಿಕಾಸ್ ಇಟ್ ರೀಚಸ್ ಟು ಅ ಲಾರ್ಜ್ ಅಮೌಂಟ್ ಆಫ್ ಪೀಪಲ್. ಅದು ಯಾರಿಗೆ ರೀಚ್ ಆಗ್ತದೆ ಅದರದ್ದು ಏನು ಅಮೌಂಟ್ ಇರುವುದಿಲ್ಲ ನಮ್ಮ ಹತ್ರ. ಸೊ ಇವಾಗ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡುವಾಗ, ಸೊ ಇವಾಗ ಲೈಕ್ ಈವನ್ ನಾವು ಇಂಪೋರ್ಟ್ ಮಾಡ್ತೀವಿ ಈ ಡ್ರಗ್ಸ್ ಅನ್ನು, ಫೈಂಡಿಂಗ್ ದ ಲೂಪ್ ಹೋಲ್ಸ್. ಮತ್ತೆ ಈವನ್ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತೇವೆ. ಇದೆ ಸೇಮ್ ಓಪಿಯಂ ಆಕ್ಚುಲಿ ಡ್ರಗ್ ಲೀಗಲಿ ನಮ್ಮ ನಾರ್ತ್ ಪ್ಲೇಸ್ ಅಲ್ಲಿ, ಯೂಶುವಲಿ UP, ಮಧ್ಯಪ್ರದೇಶ್ ಮತ್ತೆ ಹರಿಯಾಣ, ಸಮ್ ಸ್ಟೇಟ್ಸ್ ಆಫ್ ಸಮ್ ಡಿಸ್ಟ್ರಿಕ್ಟ್ಸ್ ಆಫ್ ಪಂಜಾಬ್, ಇಲ್ಲಿ ಎಲ್ಲ ಕಲ್ಟಿವೇಟ್ ಮಾಡ್ತಾರೆ ಫಾರ್ ಲೀಗಲ್ ಪ್ರೊಡಕ್ಷನ್. ಬಟ್ illegally also there is legally ಅಂದ್ರೆ ಅದನ್ನು particularly medicine purpose ಗೆ ಯೂಸ್ ಮಾಡ್ತಾರೆ. medicine purpose ಗೆ sir, like our sleeping pills. So like that, so it is used for medical purposes. So ಇವಾಗ illegal production ನಮಗೆ ಎಲ್ಲ ಪ್ರಾಬ್ಲಮ್. ಅದು ಆಕ್ಚುಲಿ ಎಷ್ಟು ಕ್ವಾಂಟಿಟಿ ಏನು ಆಕ್ಚುಲಿ ಅದರದ್ದು ನಮಗೆ ಕ್ವಾಂಟಿಟಿ ಎಷ್ಟು ಆಗ್ತಾ ಇದೆ ಮತ್ತೆ ಎಲ್ಲಿ ಎಲ್ಲ ರೀಚ್ ಆಗ್ತಾ ಇದೆ ಅದು ಏನು ಗೊತ್ತಿರುವುದಿಲ್ಲ. ಸೊ ಇವಾಗ ಟ್ರಾನ್ಸ್ಪೋರ್ಟ್ ನಾವು ಇವಾಗ ಎಕ್ಸಾಂಪಲ್ ಕೊಟ್ಟೆ, ಲೈಕ್ ಇನ್ ನಾರ್ತ್ ಬೇಸಿಕ್ಲಿ ದಿಸ್ ಡ್ರಗ್ಸ್ ಹ್ಯಾವ್ ಬಿನ್ ಪ್ರೊಡ್ಯೂಸ್ಡ್. ಸೊ ಇವಾಗ ನಾರ್ತ್ ಇಂದ ಸೌತ್ ಗೆ ರೀಚ್ ಆಗುವಾಗ ತುಂಬಾ ಪೀಪಲ್ ಆಕ್ಚುಲಿ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಇದು ಆಕ್ಚುಲಿ 1 or 2 ಪೀಪಲ್ದು ಕೆಲಸ ಅಲ್ಲ, ಇಟ್ ಇಸ್ ಅ ಸಿಂಡಿಕೇಟ್ ಕ್ರೈಮ್, ಗ್ರೂಪ್ ಕ್ರೈಮ್, ಆರ್ಗನೈಸ್ ಕ್ರೈಮ್ ಅಂತ ಸಂಘಟಿತವಾಗಿ ಇವಾಗ ಕ್ರೈಮ್ ನಡೆಸ್ತಾ ಇದೆ. ಸೊ ಇವಾಗ ಒಂದು ಮ್ಯಾನುಫ್ಯಾಕ್ಚರರ್ ಅಂತ ನಾವು ಎಕ್ಸಾಂಪಲ್ ಕೊಡುವ. ಸೊ ಮ್ಯಾನುಫ್ಯಾಕ್ಚರ್ದು ಟಾಸ್ಕ್ ಏನಂದ್ರೆ ಅವನು ಓನ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಸೊ ಅವನು ಟ್ರಾನ್ಸ್ಪೋರ್ಟ್ ಮಾಡುದಿಲ್ಲ, ಅವನ ಟಾಸ್ಕ್ ಅಲ್ಲಿಯೇ ಮುಗಿತದೆ. ದೆನ್ ಕಮ್ಸ್ ದ ನೆಕ್ಸ್ಟ್ ಸೆಟ್ ಆಫ್ ಪೀಪಲ್, ಅವರನ್ನು ನಾವು ಡ್ರಗ್ ಸ್ಮಗ್ಲರ್ಸ್ ಅಂತ ಕರಿತೀವಿ. ಸೊ ಡ್ರಗ್ ಸ್ಮಗ್ಲರ್ಸ್ ಏನಂದ್ರೆ ಸಿಸ್ಟಮ್ ಅಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇದೆ ಅಂತ ಹುಡ್ಕೊಂಡು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಥ್ರೂ ಏರ್ವೇಸ್, ಏರೋಪ್ಲೇನ್ಸ್. ಸೊ ಅದು ತುಂಬಾ ಸ್ಟ್ರಾಂಗ್ ಇದೆ. ಒಂದು ನಿಮಿಷ. ಓಕೆ. ಇದು ಚಂಗಪ್ಪ ಸರ್, ಈಗ ಈ ಅವರು ಹೇಳಿದರು ಏನು ಆರ್ಗನೈಸ್ಡ್ ಕ್ರೈಮ್ ಅಂತ. ಈಗ ಒಂದು ನಾವು ಪರ್ಟಿಕ್ಯುಲರ್ಲಿ ಈ ಒಂದು ಕಾನೂನಿನ ಬಗ್ಗೆ ಚರ್ಚೆ ಮುಂದೆ ಮಾಡುವ. ಈ ಆರ್ಗನೈಸ್ಡ್ ಕ್ರೈಮಲ್ಲಿ ಭಾಗವಹಿಸುವವರನ್ನು ತುಂಬ ಸರಳವಾಗಿ ಅಥವಾ ಸುಲಭವಾಗಿ ಟ್ರೇಸ್ ಮಾಡಲಿಕ್ಕೆ ಅಥವಾ ಹಿಡಿಲಿಕ್ಕೆ ಅಥವಾ ಅವರನ್ನು ಟು ದ ಎಂಡ್ ತನಕ ಕೊಂಡೋಗಿ ಒಂದು ಪನಿಷ್ ಮಾಡಲಿಕ್ಕೆ ಆಗ್ತದಾ? ಸಾಧ್ಯ ಇದೆ. ಇದು ಬೇಕು, ಏನು ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇದೆ. ಈಗ ಯಾವುದೋ ಒಂದು ಇಶ್ಯೂ ಅಲ್ಲಿ ಬಂತು, ಯಾರು ರಜಪೂತ್ ಆಕ್ಟರ್ ಸತ್ತಲಿಂದ ಅದಕ್ಕೆ ಸ್ವಲ್ಪ ಹಕ್ಕಿ ರೆಕ್ಕೆ ಪುಕ್ಕ ಎಲ್ಲ ಕಟ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಮೊದಲು ಕೂಡ ಈ ಪ್ರಯತ್ನವನ್ನ ನಮ್ಮ ಇಲಾಖೆಗಳು, ಪೊಲೀಸ್ ಇಲಾಖೆಗಳು, ಎಲ್ಲ ವಿವಿಧ ಇಲಾಖೆಗಳಿದೆ. ಪೊಲೀಸ್ನವ್ರು ಮಾಡ್ಬೋದು, ಕಸ್ಟಮ್ಸ್ನವ್ರು ಮಾಡ್ಬೋದು, ಎಕ್ಸೈಸ್ನವ್ರು ಮಾಡ್ಬೋದು, ಎಲ್ಲ ಸುಮ್ಮನೆ ಕುತ್ಕೊಂಡಿದ್ರು. ಈಗ ದೇರ್ ಇಸ್ ಎ ಪೊಲಿಟಿಕಲ್ ರೀಸನ್, ದೇರ್ ಇಸ್ ಎ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಡ್ರಗ್ಸ್ ಬಗ್ಗೆ ಮಾತನಾಡುವ ಹಾಗೆ ಮಾತಾಡಿದ್ರು ಕೂಡ ಇದರ ಹೋರಾಟ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ನಿರಂತರವಾಗಿ ಸಾಗಿ ಬರಬೇಕು. ಸುಮ್ಮನೆ ಯಾವುದೋ ಒಂದು ಇಶ್ಯೂ ಬರುವಾಗ ಇವತ್ತು ಬರುತ್ತೆ, ಇವತ್ತು ರಾಗಿಣಿ ಸಂಜಾನ ಅಂತ ಹೇಳಿ ಒಂದೆರಡು ದಿವಸ ಟಿವಿಯಲ್ಲಿ ತೋರಿಸ್ತಾರೆ, ಅವ್ರದ್ದು ನಿಮ್ಮ TRP ಮುಗಿತೆ, ಬೇರೆ ಒಂದು ಇಶ್ಯೂ ಬರುತ್ತೆ ಅದನ್ನ ತಗೊಳ್ತಾರೆ. ಹಾಗಾಗಬಾರ್ದು. ಇದು ನಿರಂತರವಾಗಿರುವಂತ ಪ್ರೋಸೆಸ್. ಈ ಡ್ರಗ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಡ್ರಗ್ಸ್ ಸೇವನೆ ಇದೆ. ಎಷ್ಟರ ಒಟ್ಟಿಗೆ ಅಂತ ಹೇಳಿದ್ರೆ 2000 BC ಇಂದಲೇ ಇದೆ ಅಂತೆ. ಅಥರ್ವಣ ವೇದದಲ್ಲಿ ಕೂಡ ಅದ್ರ ಉಲ್ಲೇಖ ಇದೆ ಅಂತ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಆಗ ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ರು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರೇನು ಆಲ್ಕೋಹಾಲ್ ತಗೊಳ್ತಾ ಇದ್ರು. ಈ ಸಾಧಾರಣ ಬಡವರು ಈ ಬಾಂಗ್ ಮತ್ತೆ ಗಾಂಜಾ ಇದನ್ನ ಸೇವನೆ ಮಾಡ್ತಾ ಇದ್ರು. ಲಿಮಿಟೆಡ್ ಇದರಲ್ಲಿ ತಗೊಳ್ತಾ ಇದ್ರು. ಸೊ ಆಗ ಇಟ್ ವಾಸ್ ನಾಟ್ ಇಂಜೂರಿಯಸ್ ಟು ಹೆಲ್ತ್. ಸೊ ಗ್ರಾಜುಯಲಿ ಇದರ ಬಗ್ಗೆ ಭಾರತದಲ್ಲಿ ಚಟ ಆದಾಗ ಚಟ ಮತ್ತೆ ಈಗ 1985 ಇಸವಿವರೆಗೆ
ಇದು ಅಧಿಕೃತವಾಗಿ ಇತ್ತು ನಮ್ಮ ದೇಶದಲ್ಲಿ. ಬಾಂಗ್ ಎಳೆಯುವಂಥದ್ದು, ಹಳ್ಳಿಗಳಲ್ಲಿ ಗಾಂಜಾ ಸೇವಿಸುವಂಥದ್ದು, ಅದೇನು ಅದಕ್ಕೇನು ಕಡಿವಾಣ ಇರಲಿಲ್ಲ. 1985ರ ತನಕ. 85ರ ನಂತರ ಅಂದ್ರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರೆಲ್ಲ ದೊಡ್ಡ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಅಮೆರಿಕದ ಒತ್ತಡಕ್ಕೆ ಒಳಗಾಗಿ ಮತ್ತೆ ದೇಶದಲ್ಲಿ ಈ NDPS ಆಕ್ಟ್ 1985 ತಂದ್ರು, ಕಾರ್ಯರೂಪಕ್ಕೆ ತಂದದ್ದು. ಮುಂದಕ್ಕೆ ಹೋಗುವ ಮೇಡಮ್, ನೀವು ಹೇಳ್ತಾ ಇದ್ದಾಗೆ ಒಂದು ಪೆಡ್ಲಿಂಗ್ ಸಿಸ್ಟಮ್ ನಾರ್ತ್ ಇಂದ ಸೌತ್ ಗೆ ಬರುವ ಒಂದು ಪ್ರೋಸೆಸ್. ಸೊ ಇವಾಗ ಸ್ಮಗ್ಲರ್ಸ್ ಹತ್ರ ಬಂದ್ವಿ ನಾವು. ಸೊ ಸ್ಮಗ್ಲರ್ಸ್ ಏನಂದ್ರೆ ಅವರದ್ದು ಟಾಸ್ಕ್ ಏನಂದ್ರೆ ಟ್ರಾನ್ಸ್ಪೋರ್ಟ್ ಮಾಡೋದು. ಸೊ ಡ್ರಗ್ ಅನ್ನು ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಟ್ರಾನ್ಸ್ಪೋರ್ಟ್ ಮಾಡೋದು. ಸೊ ಅವರಿಗೆ ಆಕ್ಚುಲಿ ದೇ ಮೇ ಬಿ ಡ್ರಗ್ ಕನ್ಸ್ಯೂಮರ್ಸ್, ದೇ ಮೇ ನಾಟ್ ಬಿ ಅ ಡ್ರಗ್ ಕನ್ಸ್ಯೂಮರ್ಸ್. ಅದು ಏನು ಪರ್ಟಿಕ್ಯುಲರ್ಲಿ ನಾವು ಹೇಳ್ಬಾರ್ದು ದಟ್ ದೇ ಆರ್ ಆಲ್ಸೋ ಅ ಡ್ರಗ್ ಕನ್ಸ್ಯೂಮರ್ಸ್ ಅಂತ. ದೇರ್ ಆರ್ ಚಾನ್ಸಸ್ 50-50. ಅದು ಈ ವೈನ್ ಶಾಪ್ ನ ತರ ಮಾರಾಟಕ್ಕೆ ಕೂತವನು ಅವನು ಕುಡಿಯಬಹುದು, ಅದು ಕುಡಿಯೋದಿಲ್ಲ. ಸೊ ಎಸ್ ಸರ್. ಅಂಡ್ ಮತ್ತೆ ತುಂಬಾ ಡ್ರಗ್ ಈ ಸ್ಮಗ್ಲರ್ಸ್ ಬೇಸಿಕ್ಲಿ ಇದು ಪೂರ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತದೆ. ಫೈನಾನ್ಷಿಯಲ್ ಕ್ರೈಸಿಸ್ ಯಾರಿಗೆ ಇರ್ತದೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತದೆ. ಸೊ ಇವಾಗ ಅದು ಲೆಟ್ ಅಸ್ ಪ್ರಿಸ್ಯೂಮ್ ದಟ್ ಇಟ್ ಹ್ಯಾಸ್ ರೀಚ್ ಸೌತ್. ಸೊ ಸೌತ್ ಬಂದ ಮೇಲೆ ಅದು ಅವರದ್ದು ಡ್ಯೂಟಿ ಅಷ್ಟೇ ಮುಗೀತು. ದೆನ್ ಕಮ್ಸ್ ನೆಕ್ಸ್ಟ್ ಗ್ರೂಪ್ ಆಫ್ ಪೀಪಲ್, ಅವರನ್ನು ನಾವು ಡ್ರಗ್ ಪುಷರ್ಸ್ ಅಂತ ಕರೀತೇವೆ. ಅವರಿಗೂ ಈ ನಾರ್ತಿನವರಿಗೆ ಸಂಬಂಧವೇ ಇರುತ್ತಿಲ್ಲ, ಇರಬಹುದು. ಸೊ ಅವರದ್ದು ಡ್ಯೂಟಿ ಎಷ್ಟಂದ್ರೆ ಅವರಿಗೆ ದುಡ್ಡು ಸಿಗ್ತದೆ ಇದು ಕೆಲಸಗೆ, ಸೊ ಅವನ್ ಮಾಡ್ತಾರೆ. ಸೊ ಆಮೇಲೆ ಡ್ರಗ್ ಪುಷರ್ಸ್ ಬರ್ತಾರೆ. ಆಕ್ಚುಲಿ ಇದು ತುಂಬಾ ಡೇಂಜರಸ್ ಗ್ರೂಪ್ ನಮ್ಮ ಸೊಸೈಟಿಯಲ್ಲಿ, ಯಾರು ಡ್ರಗ್ ಪುಷರ್ಸ್. ಸೊ ಯಾಕಂದ್ರೆ ಇವರನ್ನು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಸೊ ಅವರ ಸಮ್ ಆಫ್ ದೆಮ್ ಆರ್ ಆಕ್ಚುಲಿ ನೋನ್ ಫೇಸಸ್ ಆಲ್ಸೋ. ಸೊ ಯಾರು ಆಕ್ಚುಲಿ ಬಿಕಾಸ್ ದೇರ್ ಡ್ಯೂಟಿ ಇಸ್ ದಟ್ ಓನ್ಲಿ, ಫೈಂಡಿಂಗ್ ದ ಟಾರ್ಗೆಟ್, ವಲ್ನರೇಬಲ್ ಗ್ರೂಪ್ ಅನ್ನು ಹುಡುಕುದು ಮತ್ತೆ ಅವರಿಗೆ ಅಡಿಕ್ಟ್ ಮಾಡುದು. So that is why we consider them as the most dangerous group in this entire drug mafia. So ಇವಾಗ ಅವರು ಈ ಡ್ರಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಮತ್ತೆ ವಲ್ನರೇಬಲ್ ಗ್ರೂಪ್ ನಮ್ಮ ಸೊಸೈಟಿಯಲ್ಲಿ ಇವಾಗ ವಲ್ನರೇಬಲ್ ಗ್ರೂಪ್ ಇರೋದು ಟೀನೇಜರ್ಸ್, ಕಾಲೇಜ್ ಗೋಯಿಂಗ್ ಚಿಲ್ಡ್ರನ್ಸ್, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್. ಯಾಕಂದ್ರೆ ಅವರು ತುಂಬಾ ಇನ್ನೋಸೆಂಟ್, ಅವರಿಗೆ ಡಿಸ್ಟಿಂಗ್ವಿಶಿಂಗ್ ಪವರ್ ಇರುವುದಿಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದು ಏನು ಒಳ್ಳೆಯದು ಏನು ಕೆಟ್ಟದು ಅಂತ ಅವರಿಗೆ ಗೊತ್ತಾಗುದಿಲ್ಲ. ಸೊ ಅದಕ್ಕೆ ಇವರು ಈ ಡ್ರಗ್ ಪುಷರ್ಸ್ ಬೇಸಿಕಲಿ ಟಾರ್ಗೆಟ್ ಮಾಡೋದು ಈ ಕೈಂಡ್ ಆಫ್ ಚಿಲ್ಡ್ರನ್ಸ್ ಗೆ. ಸೊ ಒನ್ಸ್ ದೇ ಫೈಂಡ್ ದ ಟಾರ್ಗೆಟ್, ಅವರು ಚೆನ್ನಾಗಿ ಮುದ್ದಾಗಿ ನೋಡು ಎಸ್ ಮೇಡಮ್, ನಾವು ಡ್ರಗ್ ಪುಷರ್ಸ್ ಅಂದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡೋರು ಅವರು. ಆ ವಿಷಯವನ್ನು ನಾವು ಮತ್ತೆ ಮಾತಾಡುವ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಈ ಡ್ರಗ್ ಪುಷರ್ಸ್ ಯಾವ ರೀತಿ ಸ್ಟೂಡೆಂಟ್ಸ್ ಅನ್ನು ಟಾರ್ಗೆಟ್ ಮಾಡಿ ಅಥವಾ ಟೀನೇಜರ್ಸ್ ಅನ್ನು ಟಾರ್ಗೆಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದನ್ನ ನಾವು ಆ ಒಂದು ಮತ್ತೆ ಮಾತಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡ್ರಗ್ಸ್ ಕಾನೂನು ಏನು ಮಾಡುತ್ತೆ ಅನ್ನೋ ವಿಚಾರವಾಗಿ ಇವತ್ತಿನ ಈ ಒಂದು ಸಂವಾದವನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ SP ಚಂಗಪ್ಪ ಅವರಿದ್ದಾರೆ. ಜೊತೆಗೆ ಮಂಗಳೂರಿನ ಶ್ರೀನಿವಾಸ ಕಾಲೇಜಿನ ಫೊರೆನ್ಸಿಕ್ ಆ್ಯಂಡ್ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ D ಸ್ವಾತಿ ಅವರಿದ್ದಾರೆ. ವೀಕ್ಷಕರೇ, ನಾವು ಈಗಾಗಲೇ ಮಾತಾಡೋ ಸಂದರ್ಭದಲ್ಲಿ ಈ ಒಂದು ಡ್ರಗ್ಸ್ ಪೆಡ್ಲಿಂಗ್ ಅಂದರೆ ಡ್ರಗ್ಸ್ ಯಾವ ರೀತಿ ವಿತರಣೆ ಆಗುತ್ತೆ ಅನ್ನುವಂಥ ವಿಚಾರವಾಗಿ ಸ್ವಾತಿಯವರು ವಿವರಣೆ ನೀಡ್ತಾ ಇದ್ರು. ಅಂದರೆ ಅದು ಉತ್ತರ ಭಾರತದಿಂದ ಅದು ಈ ನಮ್ಮ ಮಂಗಳೂರಿಗ ಅಥವಾ ದಕ್ಷಿಣ ಭಾರತಕ್ಕೋ ಬರುವ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ಏನಿದೆ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೆವು. ವೀಕ್ಷಕರು, ನಾನು ಮತ್ತೆ ಅದನ್ನು ರಿಪೀಟ್ ಆಗಿ ಹೇಳ್ತಾ ಇದ್ದೇನೆ. ನಾವು ಒಂದು ನಿರಂತರವಾಗಿ V4 ವಾಹಿನಿಯಲ್ಲೇ ಡ್ರಗ್ಸ್ ವಿಚಾರವಾಗಿ ಪೋಷಕರು ವಹಿಸಿಕೊಳ್ಬೇಕಾದ ಜಾಗರೂಕತೆ ಮತ್ತು ವಿದ್ಯಾರ್ಥಿಗಳು ವಹಿಸ್ಕೊಳ್ಬೇಕಾದ ಜಾಗರೂಕತೆ, ಮುನ್ನೆಚ್ಚರಿಕೆ ಬಗ್ಗೆ ನಾವು ಮತ್ತೆ ಮಾತಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಏನೋ ಕೇವಲ ಇಬ್ಬರು ಸಿನಿಮಾ ನಟಿಯರು ಡ್ರಗ್ಸ್ ಜಾಲದಲ್ಲಿದ್ದಾರೆ ಅನ್ನೋದಷ್ಟೇ ಒಂದು ಭಾರಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಮತ್ತು ಅದೇ ಪ್ರತಿನಿತ್ಯನೂ TV ಅಥವಾ ಪತ್ರಿಕೆಯಲ್ಲಿ ಓದಲಿಕ್ಕೆ ಅಥವಾ ನೋಡಲಿಕ್ಕೆ ಸಿಗುತ್ತೆ. ಆದರೆ ಅಷ್ಟು ಮಾತ್ರ ಅಲ್ಲ. ನಮ್ಮ ಕಾಲಬುಡದಲ್ಲಿ ಇವತ್ತು ಡ್ರಗ್ಸ್ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಶಾಲಾ ವಠಾರಗಳಲ್ಲಿ ಇವತ್ತು ಡ್ರಗ್ಸ್
ವಿತರಣೆ ಆಗ್ತಾ ಇದೆ. ನಮ್ಮ ಎಷ್ಟೋ ಮಕ್ಕಳು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಪೋಷಕರು ಎಚ್ಚೆತ್ತುಕೊಳ್ಬೇಕು, ಜಾಗರೂಕತರಾಗಬೇಕು ಅನ್ನೋದೇ ನಮ್ಮ ಕಾಳಜಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ವಕೀಲರು ಮತ್ತು ಇವತ್ತು ಫೋರೆನ್ಸಿಕ್ ತಜ್ಞರಾದ ಸ್ವಾತಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸ್ವಾತಿ ಅವರು ಆಗಲಿ ಹೇಳಿದಾಗೆ ನೀವು ಹೇಳಿದ್ರಿ, ಅದು ನಾರ್ತಿಂದ ಒಂದು ಕೆಳಗೆ ಎಳೆದು ಬರುವ ಪ್ರೋಸೆಸ್, ಅದು ಕೊನೆಯಾಗಿ ಡ್ರಗ್ಸ್ ಪುಷರ್ಸ್ ಅಂತ ಇರ್ತಾರೆ, ಅವರು ಈ ಟೀನೇಜರ್ಸ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಆ ಕೊನೆಯ ಹಂತದಲ್ಲಿ ಅಂದರೆ ಸ್ಟೂಡೆಂಟ್ಸನ್ನು ಟಾರ್ಗೆಟ್ ಮಾಡೋ ಉದ್ದೇಶ ಏನು ಮತ್ತು ಅವ್ರು ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅಂತ? ಹೌದು ಸರ್. ಸರ್ ಇವಾಗ ಅವರು ತುಂಬ ವಲ್ನರೇಬಲ್ ಗ್ರೂಪ್ ಆಸ್ ವಿ ಹ್ಯಾವ್ ಡಿಸ್ಕಸ್ ಪ್ರೀವಿಯಸ್ಲಿ. ಸೊ ಫಸ್ಟ್ ಅವರು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದಿಲ್ಲ, ನೀವು ನನ್ನ ಹತ್ರ ಡ್ರಗ್ ತಗೊಳ್ಳಿ ಅಂತ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದಿಲ್ಲ. ಸೊ ಫಸ್ಟ್ ಇನಿಷಿಯಲ್ ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ತಾರೆ, ರ್ಯಾಪೋ ಬಿಲ್ಡ್ ಮಾಡ್ತಾರೆ. ಸೊ ದೇ ವಿಲ್ ಸ್ಪೀಕ್, ಓಕೆ ಚೆನ್ನಾಗಿದ್ಯಾ, ಮತ್ತೆ ಫ್ರೆಂಡ್ಸ್ ಆಗ್ತಾರೆ, ಗುಡ್ ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ಏನು ಮಾಡ್ತಾನೆ ಪುಷ ಬೇಸಿಕ್ಲಿ. ಸೊ ಅವನ್ ಹೇಳ್ತಾನೆ, ಬಾ ನನ್ನೊಟ್ಟಿಗೆ ಬಂದು ಊಟ ಮಾಡು, ಸೊ ಲಂಚ್ ಮಾಡು, ಡಿನ್ನರ್ ಮಾಡು. ಸೊ ಫ್ರೆಂಡ್ಸ್ ಅಲ್ವಾ, ಈ ಮಗು ಸಹ ಹೋಗ್ಬಿಡ್ತಾನೆ. ಸೊ ಹೋಗ್ಬಿಡ್ತಾನೆ. ಸೊ ಆಮೇಲೆ ಅಲ್ಲಿ ಏನಾಗ್ತದೆ, ಸೊ ಅವೊಂದು ಫೇವ್ರೆಟ್ ಡಿಶ್ ಆರ್ಡರ್ ಮಾಡ್ತಾನೆ, ಬಿರಿಯಾನಿ ಆರ್ಡರ್ ಆಗ್ತದೆ. ಆಮೇಲೆ ಈ ಪೌಡರ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆ ಫುಡ್ಡಿಗೆ ಮಿಕ್ಸ್ ಮಾಡಿ ಕೊಡ್ತಾನೆ, ಟೇಸ್ಟ್ ಮಾಡು ಚೆನ್ನಾಗಾಗ್ತದೆ. or else ಅವನು if he is having some form of stress, ಇದು ಸ್ಟ್ರೆಸ್ ಸ್ಟ್ರೆಸ್ ಆಕ್ಚುಲಿ ರಿಲೀಸ್ ಮಾಡ್ತದೆ. ಸೊ ಆ ಕೈಂಡ್ ಅಲ್ಲಿ ಅವರಿಗೆ ಕೊಡ್ತಾರೆ, ಬಿಕಾಸ್ ಸ್ಟೂಡೆಂಟ್ಸ್ ಡೋಂಟ್ ಹ್ಯಾವ್ ಸೋ ಮಚ್ ಅವೇರ್ನೆಸ್. ಇವಾಗ ಸ್ಕೂಲ್ಸ್ ಅಲ್ಲಿ ಎಲ್ಲ ಅವೇರ್ನೆಸ್ ಕ್ಲಾಸಸ್ ಹೋಗ್ತಾ ಇದೆ, ಬಟ್ ಅವರಿಗೆ ಇದು ಡ್ರಗ್ ಅಂತ ಗೊತ್ತಾಗುದಿಲ್ಲ ಇನಿಷಿಯಲ್ ಫೇಸ್. ಸೊ ಆಮೇಲೆ ನೆಕ್ಸ್ಟ್ ಅಗೇನ್ ಇಟ್ ರಿಪೀಟ್ಸ್. ಸೊ ಅವನಿಗೆ ಲಂಚಿಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾನೆ. ಸೊ ಇದು ಇಟ್ ಡಿಪೆಂಡ್ಸ್ ಆನ್ ದ ಬಾಡಿ. ನಮ್ಮ ಬಾಡಿ ಯಾವ ರೀತಿ ರಿಯಾಕ್ಟ್ ಆಗ್ತದೆ ಅದು ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ 3 or 4 ಟೈಮ್ಸ್ ಅದನ್ನು ಕನ್ಸ್ಯೂಮ್ ಮಾಡಿದ್ಮೇಲೆ ಈ ಚೈಲ್ಡ್ಗೆ ಆಕ್ಚುಲಿ ಕಾರ್ವಿಂಗ್ ಸ್ಟಾರ್ಟ್ ಆಗ್ತದೆ, ಟೆಂಪ್ಟೇಷನ್ ಕೈಂಡ್ ಆಫ್ ಸ್ಟಾರ್ಟ್ ಆಗ್ತದೆ. ಸೊ ಅವನು ಹೇಳ್ತಾನೆ, ನನಗೆ ಬಿರಿಯಾನಿ ಬೇಕು. ಪೇರೆಂಟ್ಸ್ ಬಿರಿಯಾನಿ ತರ್ತಾರೆ, ಬಟ್ ಅವನಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ನನಗೆ ಅದೇ ಬಿರಿಯಾನಿ ಬೇಕು, ಅದೇ ಶಾಪಿಂದ ಅದೇ ಬಿರಿಯಾನಿ ಬೇಕು. ಸೊ ಇಟ್ ಲಾಸ್ಟ್ಸ್ ಅಪ್ ಇನ್ ದಟ್ ವೇ. ಸೊ ಆಮೇಲೆ ಇದು ಇದು ರಿಯಲ್ ಫೇಸ್ ಸ್ಟಾರ್ಟ್ ಆಗ್ತದೆ. ಸೊ ಅವನಿಗೆ ಏನ್ ಬೇಕಿತ್ತು, ಇದನ್ನ ಸೆಲ್ ಮಾಡ್ಲಿಕ್ಕೆ. ಸೊ ಇವಾಗ ಆ ಚೈಲ್ಡ್ಗೆ ಹೇಳ್ತಾನೆ, ಇಷ್ಟು ಗ್ರಾಮ್ ಡ್ರಗ್ ಇಷ್ಟು ಕಾಸ್ಟ್ ಆಗ್ತದೆ. ಸೊ ಇವಾಗ ಫಸ್ಟ್ 2-3 ಸರ್ತಿ ಫ್ರೀ ಆಗಿ ಕೊಟ್ಟಿರ್ತಾನೆ, ಬಿಕಾಸ್ ಅವನಿಗೆ ಕಾರ್ವಿಂಗ್ ಸ್ಟಾರ್ಟ್ ಆಗ್ಬೇಕಲ್ಲ ಸರ್. ಸೊ ಫಸ್ಟ್ ಫ್ರೀ, ಆಫ್ಟರ್ವರ್ಡ್ಸ್ ಅವನು ಲೈಕ್ ಅಮೌಂಟ್ ಇಷ್ಟು ಗ್ರಾಮಿಗೆ ಇಷ್ಟ ಆಗ್ತದೆ. ಸೊ ಫಸ್ಟ್ ಇನಿಷಿಯಲಿ ಅವನೆಲ್ಲ ಪಾಕೆಟ್ ಮನಿ ಎಂಟಿ ಮಾಡ್ತಾನೆ ಈ ಚೈಲ್ಡ್. ಸೊ ಆಮೇಲೆ ಏನ್ ಮಾಡ್ತಾನೆ, ಪೇರೆಂಟ್ಸ್ ಹತ್ರ ಹೋಗಿ, ಅಮ್ಮ ನನ್ಗೆ ಇಷ್ಟು, ಪಾಪ ನನ್ಗೆ ಇಷ್ಟು ಅಮೌಂಟ್ ಕೊಡಿ ಅಂತ. ಸೊ 1-2 ಟೈಮ್ಸ್ ಇಟ್ ಇಸ್ ಫೈನ್. ಅಂದ್ರೆ ಇಲ್ಲಿ ನೀವು ಹೇಳ್ತಾ ಇರೋ ವಿಚಾರ ಇದು ಏನಂತ ಹೇಳಿದ್ರೆ, ಒಬ್ಬ ಈಗ ವಕೀಲರು ಕೂಡ ಇದ್ದಾರೆ, ವಕೀಲರು ವೃತ್ತಿಯಲ್ಲಿ ಮತ್ತು ಪೋಷಕರು ಕೂಡ, ಈಗ ಇಬ್ಬರು ನೀವೆಲ್ಲರೂ, ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ತನ್ನ ಫ್ರೆಂಡ್ಶಿಪ್ ಬೆಳೆಸುವ ಸಂದರ್ಭದಲ್ಲಿ ಯಾರನ್ನು ಫ್ರೆಂಡ್ಶಿಪ್ ಮಾಡ್ತಾರೆ ಅನ್ನುವುದನ್ನು ಸ್ವಲ್ಪ ಪೋಷಕರು ವಾಚ್ ಮಾಡ್ತಾ ಇರಬೇಕು ಇಲ್ಲಿ. ಯಾಕಂದರೆ ನೀವು ಹೇಳ್ತಾ ಇರೋ ವಿಚಾರ ನೋಡಿದಾಗ, ಮೊದಲು ಏನು ಅವನು ಫ್ರೆಂಡ್ ಆಗಿ ಬರ್ತಾನೆ, ಆಮೇಲೆ ಕಾಫಿಗೋ ಟೀಗೋ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ, ಆಮೇಲೆ ಫ್ರೀಯಾಗಿ ಅದನ್ನು ಊಟದಲ್ಲೋ ತಿಂಡಿಯಲ್ಲೋ ಹಾಕಿ ಕೊಡ್ತಾನೆ ಅಂತ. ಸೊ ವೀಕ್ಷಕರೇ, ನಾನು ಮತ್ತೆ ಹೇಳುವಂಥದ್ದು, ನಾವು ಪ್ರತಿ ಸೀರೀಸಲ್ಲಿ ಕೂಡ ಡ್ರಗ್ಸ್ ವಿಚಾರದಲ್ಲಿ ಮಾತಾಡೋಕೆ ಹೇಳ್ತಾ ಇದ್ದೇವೆ. ನಿಮ್ಮ ಮಕ್ಕಳು ಶಾಲೆಗೂ ಕಾಲೇಜಿಗೂ ಹೋಗೋ ಸಂದರ್ಭದಲ್ಲಿ ಅವರು ಯಾರ ಜೊತೆಗೆ ಓಡಾಡ್ತಾರೆ, ಅವರ ಗೆಳೆಯರು ಯಾರು, ಎಂಥ ಗೆಳೆಯರು ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರಿ. ಯಾಕಂತ ಹೇಳಿದ್ರೆ ಇಲ್ಲಿ ಮೇಡಮ್ ಬಾರಿ ಸ್ಪೆಸಿಫಿಕ್ ಆಗಿ ಅದೇ ಪಾಯಿಂಟಿಗೆ ಬಂದಿದ್ದಾರೆ ಈಗ. ಎಸ್ ಮೇಡಮ್. ಸೊ ಈ ಕಾರ್ವಿಂಗ್ ಆಕ್ಚುಲಿ ನಾವು ಹೇಳ್ತೀವಿ, ಡ್ರಗ್ ಕನ್ಸಂಪ್ಷನ್ ಇಟ್ ಸೆಲ್ಫ್ ಇಸ್ ಅ ಕ್ರೈಮ್. ಆಮೇಲೆ ಡ್ರಗ್ ಆಕ್ಚುಲಿ ಬೇರೆ ಕ್ರೈಮಿಗೆ ಸಹ ಇನ್ಫ್ಲೂಯೆನ್ಸ್ ಮಾಡ್ತದೆ. ಸೊ ಇವಾಗ ಫಸ್ಟ್ ಏನ್ ಮಾಡಿದೆ, ಪಿಟಿ ಕ್ರೈಮ್, ಸರ್ ಮೇ ಬಿ ನೋಯಿಂಗ್ ಇಟ್. ಸೊ ಫಸ್ಟ್ ಇನಿಷಿಯಲಿ ಅವನ್ ಪಿಟಿ ಕ್ರೈಮ್ಸ್ ಮಾಡ್ತಾನೆ, ಮತ್ತೆ ಸ್ಲೋಲಿ ಗ್ರೀವಿಯಸ್ ಒಫೆನ್ಸಸ್ಗೆ ಹೋಗ್ತಾನೆ. ಸೊ ಇವಾಗ ಫಸ್ಟ್ ಸುಲ್ ಹೇಳಲಿಕ್ಕೆ ಕಲ್ತ, ಆಮೇಲೆ ಪೇರೆಂಟ್ಸ್ ಕೊಡುವುದಿಲ್ಲ ಅಷ್ಟು ಅಮೌಂಟ್, ಎವ್ರಿ ಡೇ ಬೇಸಿಸ್ ಅಲ್ಲಿ ಅಷ್ಟು ಅಮೌಂಟ್ ಎಲ್ಲಿಂದ ಕೊಡ್ತಾರೆ. ಸೊ ಆಮೇಲೆ ಕಳ್ಳತನ, ಸ್ವಾಭಾವಿಕವಾಗಿ ಹಣಕ್ಕೆ ಏನಾದ್ರೂ ದಾರಿ ಹುಡುಕಬೇಕಲ್ವಾ. ಸೊ ಅವನ್ ಕಳ್ಳತನ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಪೇರೆಂಟ್ಸ್ಗೆ ಗೊತ್ತಾಗ್ತದೆ, ಆಮೇಲೆ ಸ್ವಲ್ಪ ಅಂದ್ರೆ ಗ್ರೀವಿಯಸ್ ಕ್ರೈಮಿಗೆ ಫಾರ್ವರ್ಡ್. ಇಟ್ ಮೇ ಬಿ ಹೋಮಿಸೈಡ್ಗೆ ಹೋಗ್ಬಹುದು, ಈವನ್ ಬರ್ಗ್ಲರಿ, ರಾಬರಿ, ಇದೆಲ್ಲ ಫಾರ್ಮ್ ಆಫ್ ಕ್ರೈಮಿಗೆ ಅವನ್ ಸ್ಟೆಪ್ ಇಡ್ಬಹುದು. ಇದು ಸರ್, ಈಗ ಈ ಡ್ರಗ್ಸ್ ಜಾಲದ ಒಂದು ಸ್ವರೂಪವನ್ನು ಅವರು ಹೇಳಿದರು. ಅಲ್ಲಿ ಬೇರೆ ಬೇರೆ ಕ್ಲಾಸ್ ಆಫ್ ಜನ ಇನ್ವಾಲ್ವ್ ಆಗಿರ್ತಾರೆ, ಕೊನೆಯ ಹಂತದಲ್ಲಿ ನೇರವಾಗಿ ಸ್ಟೂಡೆಂಟ್ಸ್ಗೆ ಟೀನೇಜರ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋರು ಅಂತ.
ಈಗ ನಾವು ಸಾಕಷ್ಟು ಮಂದಿ ಸಂದರ್ಭದಲ್ಲಿ ನೋಡ್ತಾ ಇರ್ತೇವೆ, ಇಲ್ಲಿ ಪೊಲೀಸ್ ವ್ಯವಸ್ಥೆ ಪದೇ ಪದೇ ಎಲ್ಲೋ ಒಂದು ಇಬ್ಬರು ಶಾಲಾ ಕಾಲೇಜ್ ಪಕ್ಕನೋ ಎಲ್ಲೋ ಪೇಟೆಯ ಸಂದಿಗೊಂದಿಯಲ್ಲೋ ಮಾರಾಟ ಮಾಡ್ತಾ ಇದ್ದವರನ್ನು ಬಂಧಿಸಿದ್ದೇವೆ ಅಂತ. ಈಗ ಚರ್ಚೆ ಡೀಪಾಗಿ ಹೋಗಬೇಕು. ನನಗೆ ಬೇಸಿಕ್ ಆಗಿ ಈ ಬಂಧಿಸಿದ್ದೇವೆ ಅಂತ ಪ್ರಕಟಣೆ ಬಂದಿರುತ್ತೆ, ನಂತರ ಏನಾಗ್ತಾರೆ ಅವರು? ಏನಾಗ್ತದೆ, ಈ ಬಂಧಿಸಿದ್ದಾರೆ ಅಂತ ನೀವು ತಾವು ಪತ್ರಿಕೆಯಲ್ಲಿ ಯಾವಾಗಲೂ ನೋಡ್ತಿರಲ್ಲ. ಹೌದು, ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಮತ್ತೆ ಕೋರ್ಟ್ ನಲ್ಲಿ ನೋಡ್ತಾ ಇದ್ದೀನಿ. ರಿಪೀಟೆಡ್ ಅವ್ರನ್ನೇ ಕರ್ಕೊಂಡು ಬರ್ತಾರೆ, ಓನ್ಲಿ ಫಾರ್ ಸ್ಟ್ಯಾಟಿಸ್ಟಿಕಲ್ ಪರ್ಪಸ್ಗೆ ಅವರು ಕೇಸಸ್ ಅನ್ನು ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ಕಾನ್ಸಂಟ್ರೇಷನ್ ಹಿಡಿದು ಅದರ ಮೂಲೋತ್ಪಾಟನೆ ಮಾಡುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇಲ್ಲ. ಈಗೇನೋ ಸ್ವಲ್ಪ ಜೀವ ತುಂಬಿದ್ದಾರೆ. ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಎ ವೆರಿ ಗುಡ್ ಆಫೀಸರ್ ಸಂದೀಪ್ ಪಾಟೀಲ್ ಕೈಲಿ ಇದೆ. ನಮ್ಗೆ ಸ್ವಲ್ಪ ಧೈರ್ಯ. ಇಲ್ಲಿದ್ದವರು ಮತ್ತೆ ಅದು ವೀಕ್ಷಕರಿಗೆ ಜನತೆ ಗೊತ್ತಿರುತ್ತೆ. ಮಂಗಳೂರಲ್ಲಿ ಕೂಡ ಅವರು ಸಂದೀಪ್ ಪಾಟೀಲ್ ಅವರು ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಡ್ರಗ್ಸ್ ಪೆಡ್ಲರ್ ಎಲ್ಲ ಎದುರಿಸಿ ಬಿಟ್ಟಿದ್ರು ಒಮ್ಮೆ ಒಂದು ಬಾರಿ ಅವರು. ಮತ್ತೆ ಆ ಸಂದರ್ಭದಲ್ಲಿ ಇಡೀ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಕೂಡ ಎಲ್ಲೆಲ್ಲಿ ಡ್ರಗ್ಸ್ ಗಾಂಜಾ ಮತ್ತೊಂದು ಎಲ್ಲ ವಿತರಣೆ ಆಗ್ತುಂಟು, ನೀವು ಹೇಳಿದಾಗ ಆ ಕೊನೆಯ ಹಂತದ ಆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರಲ್ಲ ಅವರನ್ನೆಲ್ಲ ಕಟ್ಟಿ ಹಾಕಿದ್ರು. ಸೊ ಅವರು ಹೋದ ನಂತರ ಮತ್ತೆ ಮಂಗಳೂರಿನಲ್ಲಿ ಅದು ಯಥಾಸ್ಥಿತಿಗೆ ಬಂದಿದೆ. ಸೊ ಈಗ ನೀವು ಹೇಳಿದಾಗ ಸರ್ ಬೆಂಗಳೂರಲ್ಲಿ ಇದ್ದಾರೆ, ಒಳ್ಳೆ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸರ್ ಈಗ ಮುಂದುವರಿಸಿ ನೀವು. ಇಲ್ಲಿ ಅದೇನಿದ್ದು, ಈಗ ಅವ್ರನ್ನ ಹ್ಯಾಬಿಚುವಲ್ ಅಫೆಂಡರ್ಸ್ ಪೊಲೀಸ್ನವರೇ ಮಾಡಿಬಿಡ್ತಾರೆ ಸುಮಾರು ಸರಿ. ಎಲ್ಲಾದ್ರೂ ಉದಾಹರಣೆ ಕೊಡ್ತೇನೆ, ನಂತರ ಒಂದು ಸುಮಾರು ಕೇಸ್ಗಳು ಬರ್ತದೆ. ಅದ್ರಲ್ಲಿ ಒಂದು ಕೇಸ್ನಲ್ಲಿ ಅವರೊಂದು ಫ್ಯಾಮಿಲಿ ಸ್ವಲ್ಪ ಇದೆ, ಗಾಂಜಾ ಇದರಲ್ಲಿ ಎಲ್ಲ ಅವರು ಅಣ್ಣ ತಮ್ಮಂದಿರು ಎಲ್ಲ ಇನ್ವಾಲ್ವ್ ಅದ್ರಲ್ಲಿ. ಅವನೊಬ್ಬ ತುಂಬಾ ಒಳ್ಳೇದಾಗಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೇವೆ. ನಾವೇನು ಅಕ್ಯೂಸ್ಗಳು ಬಂದ್ರೆ ಅವ್ರನ್ನ ಅದಕ್ಕೆ ಪ್ರೋತ್ಸಾಹ ಮಾಡೋದಿಲ್ಲ, ಅವ್ರನ್ನ ಮನ ಪರಿವರ್ತನೆ ಮಾಡುವಂತ ಪ್ರಯತ್ನ ಕೂಡ ಮಾಡ್ತೇವೆ. ಸೊ ಹಾಗೆ ಮನ ಪರಿವರ್ತನೆ ಆದಂತ ವ್ಯಕ್ತಿ ಎಲ್ಲೋ ಫಾದರ್ ಮುಲ್ಲಾಸ್ ಆಸ್ಪತ್ರೆ ಎದುರುಗಡೆ ಸ್ಕೂಟರ್ ಅಲ್ಲಿ ಕುತ್ಕೊಂಡು ಗಾಂಜಾ ಮಾರ್ತಾ ಇದ್ದಾರೆ, ಸುಮ್ಮನೆ ಹೇಳ್ಕೊಂಡು ಹೋಗಿ ಅವರನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಕೂಡ ಅವರನ್ನ ತಳ್ಳುವಂತ ಒಂದು ಪ್ರಯತ್ನ. ನೀವು ಆಗ್ಲೇ ಹೇಳಿದಾಗ, ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಮಂತ್ ಎಂಡ್ ಆಗುವಾಗ ರಿಪೋರ್ಟ್ ತೋರಿಸಬೇಕು, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟಿಗೆ ಇಷ್ಟು ಅಂಕಿಅಂಶ, ಇಷ್ಟು ನಾವು ಅರೆಸ್ಟ್ ಮಾಡಿದ್ದೇವೆ, ಕೋರ್ಟ್ಗೆ ಇಷ್ಟು ಪ್ರೊಡ್ಯೂಸ್ ಮಾಡಿದ್ದೇವೆ. ಇದು ಇಚ್ಛಾಶಕ್ತಿ ಕೇವಲ ಒಂದು ಸಮಯಕ್ಕೆ ಸೀಮಿತವಾದಂತ ಅಲ್ಲ, ನಿರಂತರವಾಗಿರ್ಬೇಕು. ನಿರಂತರವಾಗಿ ಇದರ ಬಗ್ಗೆ ವಾಚ್ ಮಾಡ್ತಾ ಇದ್ರೆ ಇಂಥ ಘಟನೆಗಳು ಮರುಕಳಿಸಿದ್ದಿಲ್ಲ. ಮಂಗಳೂರಿನಲ್ಲಿ ತಮಗೆ ಗೊತ್ತಿದ್ದಾಗೆ ಹಲವಾರು ಘಟನೆಗಳು ಘಟಿಸಿ ಹೋಗಿದೆ. ತುಂಬಾ ಡ್ರಗ್ನಲ್ಲಿ ಅನಾಹುತಕ್ಕೆ ಒಳಗಾದಂತ ಸಣ್ಣ ಸಣ್ಣ ಮಕ್ಕಳು ತುಂಬಾ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಗಳು ತಮಗೆಲ್ಲ ಗೊತ್ತಿದೆ ಬೇರೆ ಶಾಲೆ ಕಾಲೇಜುಗಳಲ್ಲಿ. ಸೊ ಆದ್ರೂ ಕೂಡ ಇದನ್ನ ಏನು ಅದೊಂದು ನಾನು ಹೇಳಿದ ಇಚ್ಛಾಶಕ್ತಿಯಿಂದ ಅದರ ಬಗ್ಗೆ ಅದನ್ನ ತೊಡೆದು ಹಾಕ್ಬೇಕು ಅನ್ನೋ ಒಂದು ಮೂಲೋತ್ಪಾಟನೆ ಮಾಡುವಂತ ಪ್ರಯತ್ನ ಆಗ್ಲಿಲ್ಲ. ಹೌದು, ಮೂಲೋತ್ಪಾಟನೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇಲ್ಲ. ಅಂತ ಹೇಳಿದ್ರೆ ಮೇಡಮ್ ಹೇಳಿದ ಆ ಕೊನೆಯ ಹಂತದ ಪೆಡ್ಲರ್ಸ್ ಏನಿದ್ದಾರೆ ಅವರನ್ನು ಮಾತ್ರ ಒಂದೊಂದ್ ಸರ್ತಿ ಅರೆಸ್ಟ್ ಆಗ್ತಾರೆ, ಮತ್ತೆ ಎಲ್ಲ ಅವರು ನೀವು ಹೇಳಿದಾಗೆ ಮತ್ತೆ ಮತ್ತೆ ಪದೇ ಪದೇ ಅವರನ್ನೇ ಕೋರ್ಟಿಗೆ ಅವರನ್ನೇ ಜಾಮೀನಲ್ಲಿ ಬಿಡುಗಡೆ ಮಾಡೋದು ಹೋಗುವಂಥದ್ದಾಗ್ತದೆ. ಸರ್, ಈಗ ಒಟ್ಟು ಈ ಒಂದು ಏನು ಮಾದಕ ದ್ರವ್ಯ ಅದನ್ನು ಕನ್ಸ್ಯೂಮ್ ಮಾಡಿದವನಿಗೆ ಎಷ್ಟು ಪ್ರಮಾಣದ ಶಿಕ್ಷೆ, ಮಾರಾಟ ಮಾಡಿದವನಿಗೆ ಏನು ಶಿಕ್ಷೆ, ಯಾವ ಆಕ್ಟ್ ಏನು ಹೇಳುತ್ತೆ? ಅಲ್ಲ, ಇದು NDPS ಆಕ್ಟ್ ಅಂತ ಇದೆ 1985. ಅದು ಬಹುಶಃ ನವೆಂಬರ್ 14, 1985 ಅಲ್ಲಿ ಅದಕ್ಕೆ ಅಸೆಂಟ್ ಸಿಕ್ಕಿದೆ. ಪ್ರೆಸಿಡೆಂಟ್ ಅಸೆಂಟ್ ಆಗಿ ಕಾರ್ಯರೂಪಕ್ಕೆ ಬಂದಂಥದ್ದು. ಅದೇ ಹೇಳಿದಲ್ಲ, ಅದರವರೆಗೆ ಅದಕ್ಕೆ ಯಾವುದೇ ಕಾನೂನು ಇರಲಿಲ್ಲ ಅದು ಕಂಟ್ರೋಲ್ ಮಾಡುವಂಥದ್ದು. ಬ್ರಿಟಿಷರು ಇರುವಾಗ ಅದಕ್ಕೆ ಬ್ರಿಟಿಷರು ಸ್ವಲ್ಪ 1893 ಅಲ್ಲಿ ಯಾವುದೋ ಒಂದು ಕಾನೂನನ್ನು ತಂದು ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ದೇಶದಲ್ಲಿ ಅದಕ್ಕೆ ಪ್ರತಿರೋಧ ಇತ್ತು. ಮತ್ತೆ ಅದನ್ನ ಒಂದು ಅದೇ ನಾನು ಹೇಳಿದ್ನಲ್ಲ, ಈ ಬಾಂಗ್, ಈ ಗಾಂಜಾ ಅದೆಲ್ಲ ಹಳ್ಳಿಗಳಲ್ಲಿ ಕೂಡ ಇದ್ದದ್ದು, ವಿಶೇಷವಾಗಿ ಬಡವರಲ್ಲಿ ಇತ್ತು. ಇವರು ಆಲ್ಕೋಹಾಲ್ ತಗೊಳ್ಳುವಾಗ ನಾವು ಇದು ತಗೊಳ್ಳುವ ಅಂತ ಆ ಟೈಪ್ ಅಲ್ಲಿ ಇತ್ತು. ಸೊ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬೇರೆ ಸಂಘಟನೆಗಳು ಇದು ಬಂದ ನಂತರ, ಪ್ರೆಷರ್ ಆದ ನಂತರ 85 ಅಲ್ಲಿ ಕಾನೂನನ್ನು ತಂದ್ರು. ಅದರಲ್ಲಿ ಈ ಕಾನೂನಿನ ಪ್ರಕಾರ ಪ್ರೊಡಕ್ಷನ್ ಮಾಡುವಂಥದ್ದು, ಉತ್ಪಾದನೆ ಮಾಡುವಂಥದ್ದು, ಅದನ್ನ ಕಲ್ಟಿವೇಶನ್ ಮಾಡುವಂಥದ್ದು, ಅದನ್ನ ಮಾರಾಟ ಮಾಡುವಂಥದ್ದು, ಅದನ್ನ ಸ್ವಾಧೀನ ಹೊಂದಿರುವಂಥದ್ದು, ಹಾಗೆ ಸೇಲ್ ಮಾಡುವಂಥದ್ದು, ಪರ್ಚೇಸ್ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಸ್ಟೋರೇಜ್ ಮಾಡುವಂಥದ್ದು, ಅಲ್ಟಿಮೇಟ್ಲಿ ಅಟ್ ಲಾಸ್ಟ್ ಕನ್ಸ್ಯೂಮ್ ಮಾಡುವಂಥದ್ದು ಎಲ್ಲವೂ ಕಾನೂನು ರೀತಿಯ ಅಪರಾಧ. ಎಲ್ಲವೂ ಕಾನೂನು ರೀತಿಯ ಅಪರಾಧ. ಅಲ್ಲಿ ಬೆಳೆಯೋದು, ಸ್ಟೋರ್ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು ಎಲ್ಲವೂ ಅಪರಾಧ. ಎಲ್ಲವೂ ಅಪರಾಧ ಅಂತ ಹೇಳಿ ಎಲ್ಲವೂ ನಡೀತಾ ಉಂಟು, ಎಲ್ಲವೂ ನಿರಂತರವಾಗಿ ನಡೀತಾ ಇದೆ. ಸೊ ಹಾಗೆ ಈಗ ಮೇಡಮ್ ಅವರು ಹೇಳಿದಾಗೆ ಈ ನೆಟ್ವರ್ಕ್ ಇದೆಯಲ್ಲ, ಇದೊಂದು ನೆಟ್ವರ್ಕ್, ಅದನ್ನ ಇನ್ನು ಬ್ರೇಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ಟ್ರಾಂಗ್ ಆಗಿರುವಂತ ಚೈನ್ ಅದು, ಅದನ್ನ ಬ್ರೇಕ್ ಮಾಡೋದಷ್ಟು ಸುಲಭ ಅಲ್ಲ. ಈಗ ಒಬ್ಬ ಸಂದೀಪ್ ಪಾಟೀಲ್ ಇಂದ ಆಗುದಿಲ್ಲ, ಇದು ಥ್ರೂಔಟ್ ದ ಸ್ಟೇಟ್, ಥ್ರೂಔಟ್ ದ ನೇಷನ್ ಆಗ್ಬೇಕು. ಇಟ್ ಇಸ್ ನಾಟ್ ಎ ಫಿನಾಮಿನಾ ಕನ್ಫೈನ್ಡ್ ಟು ಇಂಡಿಯಾ, ಕರ್ನಾಟಕ, ಆರ್ ಮ್ಯಾಂಗ್ಳೂರ್. ಇದು ಕರೋನಾದಾಗೆ ಅದು ಇಡೀ ವಿಶ್ವ
ವ್ಯಾಪ್ತಿಯಾಗಿದೆ. ಹೌದಾ, ಚೈನ್ ಅನ್ನು ಬ್ರೇಕ್ ಮಾಡೋದೇ ಇದರಲ್ಲಿ ಮುಖ್ಯ. ಬ್ರೇಕ್ ಮಾಡುವಂಥದ್ದು ಬಹಳ ಮುಖ್ಯ. ಅದು ಮಾಡದೇ ಇರೋದ್ರಿಂದ ಮುಂದೊಂದು ದಿನ ಬಹಳ ದೊಡ್ಡ ಅನಾಹುತ, ಈ ಕರೋನಾಕ್ಕಿಂತ ದೊಡ್ಡ ಅನಾಹುತ ಆಗುವಂತ. ನಾವು ಇದೇ ಮಾತನ್ನು ನಾನು ಮೊನ್ನೆ ನಮ್ಮ ಚರ್ಚೆ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ಈ ಡ್ರಗ್ಸ್ ವಿಚಾರವಾಗಿ. ಯಾಕಂತ ಹೇಳಿದ್ರೆ ಡ್ರಗ್ಸ್ಗೆ ಏನು ಈ ಕರೋನಾ ಈಗ ಇವತ್ತೆಲ್ಲ ಭಯಭೀತರಾಗಿದ್ದಾರೆ, ಅದೇನು ಸ್ವಲ್ಪ ಸಮಯದಲ್ಲಿ ಹೋಗ್ಬೋದು. ಆದರೆ ಕೊರೋನಾಕ್ಕಿಂತಲೂ ಸರ್ ನೀವು ಹೇಳಿದಾಗೆ ಇದು ಅತ್ಯಂತ ಅಪಾಯಕಾರಿಯಾದದ್ದು. ನೀವು ಹೇಳಿದ್ರೆ ಅದು ಇನ್ನು ಮುಂದಕ್ಕೆ ದೊಡ್ಡ ಅಪಾಯ ಆಗಿ ಕಾಣ್ತದೆ ಅಂತ, ಆದರೆ ಮುಂದಕ್ಕೆಲ್ಲ ಈಗಲೇ ಅದು ಅಪಾಯವಾಗಿ ಕಾಡಿದೆ. ನಮ್ಮ ಈಗ ಮೇಡಮ್ ಆಗಿಲ್ಲ ಹೇಳಿದಾಗೆ, ಯಾಕಂದರೆ ಬಹುತೇಕ ಶಾಲಾ ಕಾಲೇಜಿನ ಕ್ಯಾಂಪಸ್ನ ಹತ್ತಿರ ಬಂದು ರೀಚ್ ಆಗಿದೆ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ಏನು ಕನ್ಸ್ಯೂಮ್ ಮಾಡೋದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಕಾಲ ಇತ್ತು ಏನಂತ ಹೇಳಿದ್ರೆ, ಯಾವುದಾದ್ರೂ ಅದು ಬಿಡಿ ಸೇದೋದಾ, ಸಿಗರೆಟ್ ಸೇದೋದಾ ಅಥವಾ ಆಲ್ಕೋಹಾಲ್ ಸೇದೋದಾ ವಿದ್ಯಾರ್ಥಿಗಳು ಸುಮಾರು ಒಂದು ಡಿಗ್ರಿಗೆ ಬಂದಾಗ ಅಥವಾ ಡಿಗ್ರಿ ಮುಗಿದ ನಂತರ ಅಂತ ಇತ್ತು. ಇವತ್ತು ನೋಡಿದ್ರೆ ಹೈಸ್ಕೂಲ್ ಲೆವೆಲ್ನ ವಿದ್ಯಾರ್ಥಿಗಳು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಮೇಡಮ್? ಹೈಸ್ಕೂಲ್ ಲೆವೆಲ್ಗೆ ಇದು ಬಂದಿದೆ. ಹೌದು ಸರ್, ಆಕ್ಚುಲಿ ನಾನು ಏನು ಹೇಳಬೇಕಾದ್ರೆ, ಸೊ ಈವನ್ ನಾಟ್ ಓನ್ಲಿ ಪೇರೆಂಟ್ಸ್, ಈವನ್ ಟೀಚರ್ಸ್ ಇನ್ ದ ಗ್ರೌಂಡ್ ಲೆವೆಲ್, ದೇ ಶುಡ್ ಅಸೆಸ್ ದ ಸ್ಟೂಡೆಂಟ್ಸ್. ಯಾಕೆ ನನ್ನ ಸ್ಟೂಡೆಂಟ್ ಕ್ಲಾಸಿಗೆ ಬರ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಸೊ ಜಸ್ಟ್ ಆಬ್ಸೆಂಟ್ ಪ್ರೆಸೆಂಟ್ ಆಗೋದು ಅಷ್ಟು ಸಾಕಲ್ಲ ಸರ್. ಸೊ ಈವನ್ ವಿ ಶುಡ್ ನೋಟಿಸ್, ಬೀಯಿಂಗ್ ಅ ಅಕಾಡೆಮಿಷಿಯನ್, ಐ ಮೈಸೆಲ್ಫ್ ಐ ಆಮ್ ಸೇಯಿಂಗ್ ದಿಸ್. ಸೊ ನಾವು ಸಹ ಆ ಸ್ಟೂಡೆಂಟ್ ಬಗ್ಗೆ ಲೈಕ್ ಗಮನ ಕೊಡಬೇಕು. ಇಫ್ ದಟ್ ಸ್ಟೂಡೆಂಟ್ ಇಸ್ ನಾಟ್ ಕಮಿಂಗ್ ಟು ಕಾಲೇಜ್ ಆರ್ ಸ್ಕೂಲ್, ನಾವು ಪೇರೆಂಟ್ಸ್ಗೆ ಇಮಿಡಿಯೇಟ್ಲಿ ಕಾಲ್ ಮಾಡಬೇಕು. ವೆದರ್ ಹಿ ವಾಸ್ ದೇರ್. ಅವನು ಲೆಟರ್ ತರ್ತಾನೆ, ನಾವು ಹೇಳ್ತೀವಿ ಲೆಟರ್ ತನ್ನಿ, ಸೈನ್ ಪೇರೆಂಟ್ಸ್ಗೆ ಸೈನ್ ಮಾಡಿ ತರ್ತಾನೆ. ಸೊ ಅದನ್ನು ಜಸ್ಟ್ ಸ್ಟೋರ್ ಮಾಡೋದು ಸಫಿಷಿಯಂಟ್ ಅಲ್ಲ. ಸೊ ವಿ ಹ್ಯಾವ್ ಟು ಕ್ರಾಸ್ ಕ್ವೆಶ್ಚನ್ ದ ಪೇರೆಂಟ್ಸ್ ವೆದರ್ ಹಿ ವಾಸ್ ದೇರ್ ಇನ್ ದ ಹೌಸ್. ಇಲ್ಲ ಅಂದ್ರೆ ಆ ಸ್ಟೂಡೆಂಟಿಗೆ ಕರೆದು ಕೇಳಬೇಕು, ನೀ ಎಲ್ಲಿ ಹೋಗಿದ್ದಿ, ಸೊ ಹೌದು ನೀನು ಯಾರ ಹತ್ರ ಹೋಗಿದ್ದಿ, ಸೊ ಹೌ ಯು ಹ್ಯಾವ್ ವೆಂಟ್, ಸೊ ವೇರ್ ಡಿಡ್ ಯು ಹ್ಯಾವ್ ಯುವರ್ ಡಿನ್ನರ್, so with which group of people, where did you go? So we say that parents alla. That's very important point. ವೀಕ್ಷಕರೇ, ಈ ಮಾತನ್ನು ಗಮನಿಸಬೇಕು. ನಿಮ್ಮ ಮಕ್ಕಳು ಶಾಲೆಗೋ ಕಾಲೇಜಿಗೋ ಅವರು ಹೋಗಿರ್ತಾರೆ ಅಥವಾ ಒಂದು ದಿವಸ ರಜೆ ಮಾಡಿರ್ತಾರೆ. ಆವಾಗ ಖಂಡಿತವಾಗಿಯೂ ಶಾಲೆಯಿಂದ ಅಲ್ಲಿಯ ಶಿಕ್ಷಕರು ಅಥವಾ ಮ್ಯಾನೇಜ್ಮೆಂಟ್ನವರು ಫೋನ್ ಮಾಡಿದಾಗ ಎಷ್ಟೋ ಸಂದರ್ಭದಲ್ಲಿ ಪೋಷಕರು ಏನು ನಮ್ಮ ಮಗ ಒಂದು ದಿವಸ ರಜೆ ಮಾಡಿದ ದೊಡ್ಡ ವಿಷಯವಾ, ಇವರಾಕೆ ಫೋನ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಬರ್ತದೆ. ಇಲ್ಲಿ ನೋಡಿ, ಶಿಕ್ಷಕರು ಹೇಳ್ತಾ ಇದ್ದಾರೆ, ಮತ್ತು ಅವರು ಫೋರೆನ್ಸಿಕ್ ತಜ್ಞರು, ಕ್ರಿಮಿನಾಲಜಿ ತಜ್ಞರು, ಮತ್ತು ಈ ಡ್ರಗ್ಸ್ ಪೆಡ್ಲಿಂಗ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ A to Z ಗೊತ್ತಿರುವವರು, ಅವರು ಹೇಳ್ತಾ ಇದ್ದಾರೆ, ಮಕ್ಕಳು ಒಂದು ದಿವಸ ಶಾಲೆಗೆ ರಜೆ ಮಾಡಿದರೆ, ಅಬ್ಸೆಂಟ್ ಆದರೆ ಖಂಡಿತವಾಗಿಯೂ ಅವರ ಶಿಕ್ಷಕರು ಅವರನ್ನು ಏನು ಎನ್ಕ್ವೈರಿ ಮಾಡಬೇಕು, ಅವ್ರು ಯಾಕೆ ಬಂದಿಲ್ಲ ಅಂತ. ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಪೋಷಕರೇ, ನಾಳೆ ಮತ್ತೆ ಶಾಲೆ ಆರಂಭ ಆದಾಗ ನಿಮ್ಮ ಮಕ್ಕಳನ್ನು ಅವರ ಶಾಲೆಯ ಶಿಕ್ಷಕರು ಅಥವಾ ಪ್ರೊಫೆಸರ್ಗಳು ಅವರು ಒಂದು ದಿವಸ ರಜೆ ಮಾಡಿದ್ದಕ್ಕಾಗಿ ಅವರನ್ನು ತೀವ್ರವಾಗಿ ವಿಚಾರಣೆ ಮಾಡಿದಾಗ ನೀವು ಶಾಲೆಯಲ್ಲಿ ಹೋಗಿ ಜಗಳಕ್ಕೆ ನಿಲ್ಬೇಡಿ. ಯಾಕಂದರೆ ಅದರ ಹಿಂದೆ ಒಂದು ಕಾಳಜಿ ಇರ್ತದೆ. ನೋಡಿ, ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವನು ಯಾವ ಕಾರಣಕ್ಕೆಲ್ಲ ಔಟ್ ಆಫ್ ದ ವೇ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಮುಂದುವರಿಸಿ ಮೇಡಮ್. ಹೌದು ಸರ್. ಸೊ ಮತ್ತೆ ನೆಕ್ಸ್ಟ್ ಅವರ್ ಸೊಸೈಟಿ ಆಲ್ಸೋ. ಸೊಸೈಟಿಯಲ್ಲಿ ಯಾರೋ ಒಬ್ಬ ಕಾಡಲ್ಲಿ ಗುಂಪು ಹಾಕಿ ಎಲ್ಲೋ ಸಿಗರೆಟ್ ತರ ಲೈಕ್ ಈ ಸ್ಮೋಕಿಂಗ್ ಸಮಥಿಂಗ್. ಸೊ ಆವಾಗ ನಾವು ಇಗ್ನೋರ್ ಮಾಡ್ತೀವಿ, ಹೋಗ್ಬಿಡ್ತೀವಿ. ಡ್ರಗ್ ಕನ್ಸ್ಯೂಮ್ ಮಾಡ್ತಾನೆ, ನಾನು ಪೊಲೀಸಿಗೆ ಕಂಪ್ಲೇಂಟ್ ಮಾಡೋದಿಲ್ಲ, ನನಗೆ ಅವರು ಬೇಡ. ಸೊ ಹಾಗೆ ಎಲ್ಲ ನಾವು ಥಿಂಕ್ ಮಾಡ್ತೀವಿ, ವಿ ಬೀಯಿಂಗ್ ಅ ಪೆಡೆಸ್ಟ್ರಿಯನ್ ಆರ್ ಪಾಸರ್ ಬೈ. ಸೊ ವಿ ಥಿಂಕ್ ದಟ್ ಅವರ ಸಂಗತಿಗೆ ನನಗೆ ಬೇಡ. ಸೊ ಹಾಗೆ ಎಲ್ಲ ವಿ ಥಿಂಕ್ ದಟ್. ಸೊ ಬಟ್ ನೋ, ಇಮಿಡಿಯೇಟ್ಲಿ ಇಫ್ ಯು ಫೈಂಡ್ ಎನಿವನ್, ಸೊ ಈ ಥರ ಗ್ರೂಪ್ ಆಗಿ ಸ್ಮೋಕ್ ಮಾಡ್ತಾ ಇದೆ, ಸಮ್ ಪೌಡರ್ಸ್ ಇದೆ, ಇಮಿಡಿಯೇಟ್ಲಿ ಕಾಲ್ ದ ಪೊಲೀಸ್. ಇಂಪಾರ್ಟೆಂಟ್. ಓಕೆ ಮೇಡಮ್. ವೀಕ್ಷಕರೇ, ನಾವೀಗೊಂದು ಬ್ರೇಕ್ ತೆಕ್ಕೊಳ್ತಾ ಇದ್ದೇವೆ. ಬ್ರೇಕ್ ನಂತರ ಮತ್ತೆ ಈ ಒಂದು ವಿಚಾರದ ಬಗ್ಗೆ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತದೆ. ಬಟ್ ಆ ಸಂದರ್ಭದಲ್ಲಿ ಮತ್ತೆ ನಾನು ನೆನಪು ಮಾಡ್ತೇನೆ ಮೇಡಮ್ ಹೇಳ್ತಾ ಇರುವಂಥ ವಿಚಾರ. ಯಾಕಂತ ಹೇಳಿದ್ರೆ ಸರ್ ಕೂಡ ಹೇಳಿದರು, ಕೇವಲ ಒಂದು ಪೊಲೀಸರು ಮಾತ್ರ ಒಂದು ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಸಮಾಜದ್ದು, ಜನರದ್ದು, ಶಿಕ್ಷಕರದ್ದು, ಎಲ್ಲರದ್ದು ಇದರಲ್ಲಿ ಆ ಒಂದು ಪಾತ್ರ. ಯಾಕಂದರೆ ಇದನ್ನು ಬ್ರೇಕ್ ಮಾಡಬೇಕಂತ ಹೇಳಿದ್ರೆ, ಈಗ ಮೇಡಮ್ ಕೊನೆಗೆ ಹೇಳಿರುವಂಥ ಮಾತು, ನಿಮ್ಮ ಮನೆ ಪಕ್ಕನೋ, ನಿಮ್ಮ ಓಣಿಯಲ್ಲೋ, ನಿಮ್ಮ ರಸ್ತೆಯಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಸಂಜೆ ಹೊತ್ತಿಗೆ 3-4 ವಿದ್ಯಾರ್ಥಿಗಳು, ಹುಡುಗರು ಸೇರಿ ಸಿಗರೇಟ್ ಸೇದ್ತಾರೆ ಮತ್ತು ನಿರಂತರ ಸೇಮ್ ಟೈಮ್ಗೆ ಅದೇ ಜಾಗಕ್ಕೆ ಬಂದು ಅದೇ ಕೃತ್ಯವನ್ನು ಮಾಡ್ತಾ ಇದ್ದಾಗ ನೀವು ಸುಮ್ಮನೆ ಕೂತ್ಕೊಳ್ತೀರಾ? ನೀವು ಸುಮ್ಮನೆ ಕೂತ್ರೆ ಏನಾಗುತ್ತೆ ಅಂತ ಹೇಳಿದರೆ ಮೇಡಮ್ ಹೇಳ್ತಾ ಇರೋದು, ಅದು ಅವರಿಗೆ ಪ್ರೋತ್ಸಾಹ ಮಾಡಿದಾಗ ಆಗುತ್ತೆ. ಒಂದಿಬ್ಬರು ಅಕ್ಕಪಕ್ಕದ ಮನೆಯವರಾಗಿ ವಿಚಾರಿಸಿ, ನೀವು ಯಾಕೆ ನಮ್ಮ ಊರಿನವರಲ್ಲ, ನಮ್ಮ ಈ ವಠಾರದವರಲ್ಲ, ಯಾಕೆ ಇಲ್ಲಿ ಬಂದಿದ್ದೀರಿ, ಯಾಕೆ ಇಲ್ಲೇ ಬಂದು ಸಿಗರೆಟ್ ಸೇರ್ತೀರಿ, ಏನು ಕಾರಣ
ನಾಳೇನು ಬಂದರೆ ನಾವು ಪೊಲೀಸರಿಗೆ ತಿಳಿಸ್ತೇವೆ ಅನ್ನೋ ಒಂದು ಧೈರ್ಯವಾಗಿ ನೀವು ಕೂಡ ಮುಂದೆ ಹೋದರೆ ತಕ್ಕ ಮಟ್ಟಿಗೆ ಅದು ಈ ಒಂದು ಚೈನ್ ಇದೆ ಅಲ್ಲ ಬ್ರೇಕ್ ಆಗಲಿಕ್ಕೆ ಕಾರಣ ಆಗ್ತದೆ ಅನ್ನೋ ವಿಚಾರ ನಾವು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಈ ಒಂದು ಚರ್ಚೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡ್ರಗ್ಸ್ ಕಾನೂನು ಏನು ಮಾಡುತ್ತೆ ಅನ್ನೋ ವಿಚಾರವಾಗಿ ಇವತ್ತಿನ ಈ ಒಂದು ಸಂವಾದ ನಡೀತಾ ಉಂಟು. ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ SP ಚಂಗಪ್ಪ ಅವರಿದ್ದಾರೆ, ಜೊತೆಗೆ ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಸ್ವಾತಿ D ಅವರಿದ್ದಾರೆ. ವೀಕ್ಷಕರೇ, ನಾವು ಈಗಾಗಲೇ ಈ ಒಂದು ಚರ್ಚೆ ಸಂದರ್ಭದಲ್ಲಿ ಈ ಒಂದು ಡ್ರಗ್ಸ್ ಯಾವ ರೀತಿ ವಿತರಣೆ ಆಗುತ್ತೆ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೆವು, ಮತ್ತು ಪೋಷಕರು ಯಾವ ರೀತಿಯ ಕಾಳಜಿ ವಹಿಸಬೇಕು ಅನ್ನೋದನ್ನು ಸ್ವಾತಿ ಅವರು ಒಬ್ಬರು ಶಿಕ್ಷಕರಾಗಿ ಮತ್ತು ಈ ಒಂದು ವಿಷಯದಲ್ಲಿ ತುಂಬ ಡೀಪ್ ಆಗಿ ಅಧ್ಯಯನ ಮಾಡಿರುವಂಥ ತಜ್ಞರಾಗಿರುವುದರಿಂದ ಅವರು ಪೋಷಕರು ಮುಖ್ಯವಾಗಿ ಯಾವ ರೀತಿ ಜಾಗರೂಕತೆ ವಹಿಸಬೇಕು ಮತ್ತು ಮಕ್ಕಳು ಯಾವ ರೀತಿ ಜಾಗರೂಕತೆ ವಹಿಸಬೇಕು ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ರು. ಇದು ಡ್ರಗ್ಸ್ ಮತ್ತು ಯಾವ್ಯಾವ ರೀತಿಯಲ್ಲಿ ಇದು ವಿತರಣೆ ಆಗ್ತದೆ ಅನ್ನೋ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಸರ್, ಈಗ ಅವರಾಗಲೇ ಹೇಳಿದರು, ಯಾಕಂತ ಹೇಳಿದ್ರೆ ಎಲ್ಲೋ ರಸ್ತೆಯ ಅಕ್ಕಪಕ್ಕವೋ ಅಥವಾ ಮನೆ ಅಕ್ಕಪಕ್ಕವೋ ಯಾರಾದರೂ ಈ ರೀತಿ ಬಂದು ಸೇರ್ತಾ ಇದ್ದಾಗ ಪೇರೆಂಟ್ಸ್ ಅಥವಾ ಊರಿನವರು ಕಂಪ್ಲೇಂಟ್ ಮಾಡಬೇಕು ಅಂತ. ಇದು ಎಲ್ಲ ಊರಲ್ಲಿ, ಎಲ್ಲ ಏರಿಯಾಗಳಲ್ಲಿ, ಎಲ್ಲ ಓಣಿಗಳಲ್ಲಿ, ಸಂಧಿಗಳಲ್ಲಿ ಸಂಜೆ ಹೊತ್ತಿಗೆ ಇಂಥದ್ದು ಕಾಣಲಿಕ್ಕೆ ಸಿಗ್ತದೆ. ಬಟ್ ಜನ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ, ಯಾಕೆ? ಅದೇ ಜನರಲ್ಲಿ ಜಾಗೃತಿ ಆಗಬೇಕು ಒಂದು, ಮತ್ತೆ ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡುವಂತ ಅಧಿಕಾರಿಗಳಿರ್ಬೇಕು, ಪೊಲೀಸ್ ಇಲಾಖೆಯಲ್ಲಾಗಲಿ. ಈಗ ಎಕ್ಸೈಸ್ನವರು ಕೂಡ ರೈಡ್ ಮಾಡ್ಬೋದು ಅದರಲ್ಲಿ, ದೇ ಗಾಟ್ ಪವರ್ಸ್. ಸೊ ಅವರು ಮಾಡ್ತಾ ಇಲ್ಲ, ಅವ್ರೇನು ಎಲ್ಲಿಗೆ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಈಗ ಇಲಿಸಿಟ್ ಲಿಕ್ಕರ್ ಯಾವ್ದು ಒಂದು ಕಡೆ ಹಿಡಿದದ್ದು ಇಷ್ಟು ದಿವಸ ನಾನು ನೋಡ್ಲಿಲ್ಲ. ಅಟ್ಲೀಸ್ಟ್ ಇದ್ದಾರೆ ಈ ಡ್ರಗ್ ಪೆಡ್ಲರ್ಸ್, ಇದನ್ನೆಲ್ಲ ಟ್ಯಾಕಲ್ ಮಾಡುವಂತ ಪ್ರಯತ್ನವನ್ನು ಅವರು ಕೂಡ ಮಾಡ್ಬೋದು ಪೊಲೀಸ್ ಇಲಾಖೆಯೊಟ್ಟಿಗೆ. ಅದೇನಿದ್ದು, ಈ ಸರ್ಕಾರದ ಅಧಿಕಾರಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ, ಜನಪ್ರತಿನಿಧಿಗಳಲ್ಲಿ ಕೂಡ ಇಚ್ಛಾಶಕ್ತಿಯ ಕೊರತೆ, ಇದೆಲ್ಲದರ ಮಿಶ್ರ ಫಲ ಇದು ಈಗ ಆಗ್ತಾ ಇರುವಂತದ್ದು. ಈಗೆಲ್ಲ ಒಂದ್ಸರಿ ಈಗ ದೊಡ್ಡ ಕೂಗು ಬಂದಿದೆ, ಅದು ಯಾವಾಗ ಸಬ್ಸಿಡೈಸ್ ಆಗ್ತದೆ ಹೇಳಿ. ಇಬ್ರು ಸಿನಿಮಾ ನಟಿಯರನ್ನಷ್ಟೇ ತೋರಿಸ್ತಾ ಇದ್ದಾರೆ, ಅವರಿಬ್ಬರು ಮಾತ್ರ ಅಪರಾಧಿಗಳು, ಬೇರೆ ಯಾರು ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಎಲ್ಲೂ ಕೂಡ. ಬಹಳ ಮುಖ್ಯ ಅಂಶ ಅಂತ ಹೇಳಿದ್ರೆ, ಈ ಡ್ರಗ್ ನಿಂದಾಗಿ ಕ್ರೈಮ್ ರೇಟ್ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಪರಾಧ ಪ್ರಕರಣ ಜೈಲುಗಳಲ್ಲಿ ಕೂಡ ನಿಮಗೆ ಗೊತ್ತಿದೆ, ಇಲ್ಲಿ ಮಂಗಳೂರು ಜೈಲಿನಲ್ಲೇ ಅಲ್ಲಿಗೆ ಅವ್ಯಾವತವಾಗಿ ಇದು ಗಾಂಜಾ ಸಪ್ಲೈ ಆಗ್ತಾ ಇತ್ತು ಅಂತೆಲ್ಲ. ಇತ್ತೀಚೆಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ, ಆದ್ರೂ ಕೂಡ ಇದೆಲ್ಲ ಈ ಎಲ್ಲ ಕ್ರೈಮ್ ಮಾಡುವವರು ಹೆಚ್ಚಿನವರು ಇದರ ಸೇವನೆ ಡ್ರಗ್ಸ್ ಅನ್ನ ಸೇವನೆ ಮಾಡಿಯೇ ಕ್ರೈಮ್ ಮಾಡ್ತಾರೆ. ಈ ಮರ್ಡರ್, ಹೀನಸ್ ಕ್ರೈಮ್ಸ್ ಮಾಡುವಾಗ ಹೀನಸ್ ಕ್ರೈಮ್ಸ್ ಮಾಡುವವರು ಡ್ರಗ್ ಸೇವನೆ ಮಾಡಿಯೇ ಮಾಡುವಂಥದ್ದು. ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ತುಂಬಾ ನೋಡಿರುವಂತ ಹೀನಸ್ ಕ್ರೈಮ್ಸ್ ನಲ್ಲಿ ಹೆಚ್ಚಿನವರು 90% ಎಲ್ಲ ಡ್ರಗ್ಸ್ ಕನ್ಸ್ಯೂಮರ್ಸ್. ಬಹುಶಃ ಅವರನ್ನು ಸರ್ ಈಗ ಅಂತ ಒಂದು ಕ್ರೈಮ್ಗೆ ಪ್ರೇರೇಪಣೆ ಮಾಡಿದವರು ಮಾಡ್ತಾ ಇರುವವರು ಕೂಡ ಈಗ ಕೆಲವು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ಏನಾದರೂ ಕ್ರೈಮ್ ಮಾಡಬಹುದು, ಕೆಲವು ಸಂದರ್ಭದಲ್ಲಿ ಯಾರೋ ಸುಪಾರಿ ಕೊಟ್ಟು, ಯಾರಿಂದ ದುಡ್ಡು ತೆಕ್ಕೊಂಡು ಅಥವಾ ಯಾರೋ ಪ್ರೇರಣೆಯಿಂದ ಮಾಡಬಹುದು. ಬಹುಶಃ ಈ ಪ್ರೇರಣೆ ಕೊಡುವವರು, ದುಡ್ಡು ಕೊಡುವವರು, ಸುಪಾರಿ ಕೊಡುವವರು ಕೂಡ ಯಾರು ಈ ರೀತಿಯ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾರೆ ಅಂತವನನ್ನು ಟಾರ್ಗೆಟ್ ಮಾಡಿ ಬಹುಶಃ ಕ್ರೈಮ್ಗೆ ಮುಂದೆ ಬಿಡ್ತಾರೆ. ಅವ್ನು ಕ್ರೈಮ್ ಮಾಡ್ಬೇಕಾದ್ರೆ ಡ್ರಗ್ ಕನ್ಸ್ಯೂಮ್ ಮಾಡಬೇಕು. ನಾರ್ಮಲ್ ಪರ್ಸನ್ ಕೆನಾಟ್ ಕಮಿಟ್ ಎ ಕ್ರೈಮ್, ಹೀನಸ್ ಕ್ರೈಮ್. ನಾರ್ಮಲ್ ಆಗಿದ್ದವನು ಹೋಗಿ ಯಾರನ್ನಾದ್ರೂ ಒಂದು ಪ್ರಾಣಿಯನ್ನು ಕೂಡ ಕೊಲ್ಲಕ್ಕೆ ಮನಸ್ಸು ಬರುವುದಿಲ್ಲ. ಡ್ರಗ್ಸ್ ಸೇವನೆ ಮಾಡಿದ ನಂತರ ಅವರಲ್ಲಿ ಬರುವಂತ ಒಂದು ಪ್ರತಿರೋಧ, ಮನಸ್ಸಿನಲ್ಲಿ ಆಗುವಂತ ಒಂದು ಪರಿವರ್ತನೆಯಿಂದ ಮಾಡುವಂತ ಕ್ರೈಮ್ಗಳು ಜಾಸ್ತಿ. ಎಲ್ಲ ಕ್ರೈಮ್ಗಳು, ಹೆಚ್ಚಿನ ಕ್ರೈಮ್ಗಳು ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಆಗುವಂತ ಎಲ್ಲ ಕ್ರೈಮ್ಗಳಲ್ಲಿ 90% ಕ್ರೈಮ್ ವಿತ್ ದ ಹೆಲ್ಪ್ ಆಫ್ ದ ಡ್ರಗ್ಸ್. ಓಕೆ ಸರ್, ಒಂದು ವೇಳೆ ನೀವು ಭಾರಿ ಇಂಟ್ರೆಸ್ಟಿಂಗ್ ವಿಷಯ ಇದು, ಮತ್ತೆ ಭಾರಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಜಿಲ್ಲಾಡಳಿತ, ಪೊಲೀಸ್ ಆಡಳಿತ. ಒಂದು ವೇಳೆ ಡ್ರಗ್ಸ್ ಈ ರೀತಿಯಾದ ವಿತರಣೆ ಆಗದೆ ಹೋಗಿದ್ದರೆ ಬಹುಶಃ ಎಷ್ಟೋ ಅಪರಾಧ ಪ್ರಕರಣಗಳೇ ನಡೀತಾ ಇರಲಿಲ್ಲ ಅಲ್ವಾ? ಯಾಕಂತ ಹೇಳಿದ್ರೆ ನಾವು ಸುಮ್ಮನೆ ಅಪರಾಧವನ್ನು ನಿಯಂತ್ರಣ ಮಾಡಬೇಕಂತ ಬಾಯಲ್ಲೋ ಭಾಷಣದಲ್ಲೋ ಹೇಳ್ತೇವೆ, ಅದಕ್ಕೊಂದು ಕಾರ್ಯಕ್ರಮ ಎಲ್ಲ ಮಾಡ್ತೇವೆ. ಬಟ್ ಈ ಅಪರಾಧಕ್ಕೆ ಪ್ರೇರಣೆ ಆಗುವಂಥ ಸೊತ್ತು ಏನಿದೆ ಅದು ಸಮಾಜದಲ್ಲಿ ಅಂಡರ್ ಕರೆಂಟ್ ಆಗಿ ಚಾಲ್ತಿಯಲ್ಲೇ ಉಂಟು. ಹೌದು ಸರ್, ಇವಾಗ ಆಗಲಿ ನೀವು ವಿಚಾರಕ್ಕೆ ಬಂದರೆ ಏನು 1985 ಆ್ಯಕ್ಟ್ ಪ್ರಕಾರ ಈ ಒಂದು ಡ್ರಗ್ಸನ್ನು ನಿಯಂತ್ರಣ ಮಾಡುವಂಥ, ಅದನ್ನು ಬೆಳೆಯೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಸ್ಟಾಕ್ ಮಾಡೋದು ಅಥವಾ ಕೊನೆಯ ಹಂತದಲ್ಲಿ ವಿತರಣೆ ಮಾಡೋದು ಇದು ಮಾಡಬಾರದು ಅಂತ ಕಾನೂನು ಹೇಳ್ತದೆ ಅಂತ. ಯಾವ್ಯಾವ ಶಿಕ್ಷೆ, ಯಾವ್ಯಾವ ಕೆಟಗರಿ ಎಲ್ಲ ಈಗ ಜನರಲ್ಲಿ ಹೇಳೋದಾದ್ರೆ ಎಲ್ಲ OPM ಇರ್ಬೋದು, ಗಾಂಜಾ ಇರ್ಬೋದು ಅಥವಾ ಬೇರೆ ಎಲ್ಲ ಡ್ರಗ್ಸ್ ಇದ್ರಗಳಲ್ಲಿ ಕೂಡ ಅದರಲ್ಲಿ ಈ ಎಲ್ಲ ಅಫೆನ್ಸ್ಗಳು, ಈ
ಪೊಸೆಷನ್, ಸೆಲ್ಲಿಂಗ್, ಸ್ಟೋರಿಂಗ್, ಎವ್ರಿಥಿಂಗ್, ಇದಕ್ಕೆಲ್ಲ ಅಫೆನ್ಸಿಗೆ 10 ವರ್ಷ ಪನಿಷ್ಮೆಂಟ್ ಇದೆ. 10 ವರ್ಷ ಪನಿಷ್ಮೆಂಟ್ ಇದೆ. 10 ವರ್ಷದಿಂದ 20 ವರ್ಷದವರೆಗೆ ಕೊಡ್ಬೋದು ಅಂತಿದೆ. ಈಗ ಅದನ್ನ ಕೆಲವು ಅಮೆಂಡ್ಮೆಂಟ್ಸ್ ಆಗಿದೆ. 1988ರಲ್ಲಿ ಒಂದಾಗಿದೆ, 2001ರಲ್ಲಿ ಆಗಿದೆ, 2014ರಲ್ಲಿ ಆಗಿದೆ. ಅದರಲ್ಲಿ ಪನಿಷ್ಮೆಂಟ್ ಎನ್ಹಾನ್ಸ್ಮೆಂಟ್ ಆಗಿದೆ. ಈ ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡುವವನು ಅವನಿಗೂ 10 years ಪನಿಷ್ಮೆಂಟ್, ಈಚೆ ಕಡೆಯಿಂದ ಅದನ್ನು ಕೊನೆಯ ಹಂತದಲ್ಲಿ ತಳಾಸ್ತರದಲ್ಲಿ ಕನ್ಸ್ಯೂಮರ್ನಲ್ಲಿ ಕನ್ಸ್ಯೂಮ್ ಮಾಡುವವರಲ್ಲಿ ಸ್ವಲ್ಪ ಕೆಟಗರಿ ಇದೆ. ಅದರಲ್ಲಿ ಮಿನಿಮಮ್ ಇದು ಸೇವನೆ ಮಾಡಿದವರಿಗೆ ಇಷ್ಟಂತಿದೆ ಪನಿಷ್ಮೆಂಟ್ ಇದೆ. ಮತ್ತೆ ಇದು ಕಮರ್ಷಿಯಲ್ ಕ್ವಾಂಟಿಟಿ ಇದೆ. ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಕಡಿಮೆ ಮಾಡಿದವರಿಗೆ ಇಷ್ಟು ಪನಿಷ್ಮೆಂಟ್ ಇದೆ. ಈ ಮಿನಿಮಮ್ ಕ್ವಾಂಟಿಟಿಯನ್ನ ಯೂಸ್ ಮಾಡಿದವರಿಗೆ 1 ವರ್ಷ ಮತ್ತೆ 10,000 ಪೆನಾಲ್ಟಿ ಅಂತಿದೆ. ರಿಪೀಟೆಡ್ ಅಫೆನ್ಸ್ಗೆ ಜಾಸ್ತಿ ಆಗ್ತದೆ. ಸೇವನೆ ಕೂಡ ಅಪರಾಧ. ಅದರಲ್ಲಿ ಕನ್ಸ್ಯೂಮರ್ ಅದೇ ಹೇಳಿದ್ದಲ್ಲ, ಈ ಕಮರ್ಷಿಯಲ್ ಕ್ವಾಂಟಿಟಿ ಅದು ಅಷ್ಟು ತೆಗೆದುಕೊಂಡ್ರೆ 10 ವರ್ಷದಿಂದ 20 ವರ್ಷ, ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಜಾಸ್ತಿ ತಗೊಂಡ್ರೆ 10 ವರ್ಷ ಮತ್ತು 20 ವರ್ಷ, ಈಗ 30 ವರ್ಷದವರೆಗೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ, ಪನಿಷ್ಮೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ. ಹೌದು. ಈಗ ನಾವು ಮೊನ್ನೆಯಿಂದ 15 ದಿವಸದಿಂದ ನೋಡ್ತಾ ಇರೋದೆಲ್ಲರೂ ರಾಗಿಣಿ, ಸಂಜನಾ ಇವರನ್ನೇ ಅಲ್ವಾ. ಅವರಿಗೆ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ? ಅವರಿಗೆ ಒಂದು ವೇಳೆ ಪನಿಷ್ಮೆಂಟ್ ಆಗ್ತದೆ ಅಂತ ಆದರೆ ಎಷ್ಟು ಆಗ್ಬೋದು ಪನಿಷ್ಮೆಂಟ್? ಏನಾಗ್ತದೆ ಅದು ನೋಡ್ಬೇಕು. ಈಗ ಅವ್ರನ್ನ ಕನ್ಸ್ಯೂಮರ್ ಆಗಿ ತಗೊಂಡಿದಾರಾ, ಪೆಡ್ಲರ್ಸ್ ಆಗಿ ಮಾಡ್ತಾ ಇದ್ದಾರಾ, ಅಲ್ಲ ಸ್ಟೋರೇಜ್ ಮಾಡಿದಾರ, ಅದೆಲ್ಲ ಅವ್ರ ಚಾರ್ಜ್ ಶೀಟ್ ನೋಡಿದ್ರೆ ಗೊತ್ತಾಗ್ತದೆ. ಈಗ ನಮಗೆ ಈಗ ಹೇಳಲಿಕ್ಕೆ ಆಗೋದಿಲ್ಲ. ತನಿಖೆ ಸಂಪೂರ್ಣ ತನಿಖೆ ಮುಕ್ತಾಯ ಆದ ನಂತರ ಚಾರ್ಜ್ ಶೀಟ್ ನಲ್ಲಿ ಗೊತ್ತಾಗ್ತದೆ ಹೇಗೆ ವಾಟ್ ಈಸ್ ಹರ್ ರೋಲ್, ಅವರ ರೋಲ್ ಏನಿದೆ, ಸೊ ಅದು ಗೊತ್ತಾಗುತ್ತೆ. ಬರೇ ಕನ್ಸ್ಯೂಮರ್ ಅಂತ ಕನ್ಸ್ಯೂಮರ್ ಮಾಡಿ ಅಷ್ಟಕ್ಕೆ ಮಾಡಿ ಬಿಟ್ರೆ ಬಹುಶಃ 1 ವರ್ಷದ ಪನಿಷ್ಮೆಂಟ್ ಸಿಗ್ಬೋದು. ಓಕೆ. ಅವರು ಒಂದು ವೇಳೆ ಡಿಸ್ಟ್ರಿಬ್ಯೂಟರ್ ಅಂತ ಆದ್ರೆ 10 years ಪನಿಷ್ಮೆಂಟ್. ಈಗ ಈ ಮಾಧ್ಯಮದಲ್ಲಿ ಬರುವ ರೀತಿಯಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ಸ್ ಪ್ರಮೋಟರ್ಸ್ ಆಗಿ ಇದು ಮಾಡ್ತಾ ಇದ್ದಾರೆ. ಸೊ ಹಾಗೆ ಪನಿಷ್ಮೆಂಟ್ 10 years ಡಿಸ್ಟ್ರಿಬ್ಯೂಟರ್ಗೆ ಮತ್ತು ಪ್ರಮೋಟರ್ಗೆ 10 years ಪನಿಷ್ಮೆಂಟ್ ಇರುತ್ತೆ. ಈಗ ಮೇಡಮ್ ಈಗ ವಕೀಲರು ಹೇಳುವ ಹಾಗೆ ಕಾನೂನಿನಲ್ಲಿ ಎಲ್ಲಾ ಪನಿಷ್ಮೆಂಟ್ಗಳಿದ್ದಾವೆ. ಅದನ್ನು ಕೊನೆಯ ಹಂತದಲ್ಲಿ ಸೇವನೆ ಮಾಡುವವನಿಗೆ ಕೂಡ 1 ವರ್ಷದ ಪನಿಷ್ಮೆಂಟ್ ಇರ್ತದೆ. ಅದನ್ನು ಇನ್ನು ಡಿಸ್ಟ್ರಿಬ್ಯೂಟ್ ಮಾಡುವವನಿಗೂ ಅಥವಾ ಅದನ್ನು ಸ್ಟಾಕ್ ಇಟ್ಕೊಳ್ಳುವವನಿಗೂ ಪನಿಷ್ಮೆಂಟ್ಗಳಿದ್ದಾವೆ 10 ವರ್ಷದಾಗಿ. ಈಗೆಲ್ಲ ಆಗ್ತದಾ ಅಂತ ನಾನು ನಿಮ್ಮ ಹತ್ರ ಕೇಳೋದು. ನಮ್ಮ NDPS ಆಕ್ಟ್ ಆಗಲಿ ಸಿಸ್ಟಮ್ ಅಲ್ಲಿ ತುಂಬಾ ಲೂಪ್ ಹೋಲ್ಸ್ ಇದೆ ಸರ್. ಸೊ ಇವಾಗ ಸ್ಮಾಲ್ ಕ್ವಾಂಟಿಟಿ ಸ್ಮಾಲ್ ಕ್ವಾಂಟಿಟಿ ಆದ್ರೆ ಸೊ ಅವರಿಗೆ 1 year ಪನಿಷ್ಮೆಂಟ್ ಸಿಗ್ತದೆ. ಸೊ ಇವಾಗ 1 year ಪನಿಷ್ಮೆಂಟ್ ಪ್ಲಸ್ 10,000 ಫೈನ್ ಸರ್. ಸೊ ದಿಸ್ ಲಾ ಆಕ್ಚುಲಿ ವಾಸ್ ಮೇಡ್ 20 years 25 years ago. ಹೌದೌದು. ಅದೇ ಇಲ್ಲಿ ಹೇಳ್ತಾ ಉಂಟು ನೋಡಿ, 1985 ಕಾನೂನು. ಸೊ ಆ ಪನಿಷ್ಮೆಂಟ್ NDPS ಆಕ್ಟ್ ಬಂದಿರೋದೇ 1985 ಅಲ್ಲಿ. 1985 ಹೌದು. ಸೊ ಆ ಆಕ್ಟ್ ಸರ್ ಇವಾಗದ ಜನರೇಷನ್ ಆ ಕಾಲದಲ್ಲಿ 85 ಅಲ್ಲಿ ಅದು 10,000 ಅಂದ್ರೆ ಭಾರಿ ದೊಡ್ಡ ಅಮೌಂಟ್ ಸರ್. ಇವಾಗ 10,000 ಸಮ್ ಸ್ಟೂಡೆಂಟ್ಸ್ ಪಾಕೆಟ್ ಮನಿ ಸರ್. ಸೊ ದಟ್ ಈಸ್ ನಾಟ್ ಅಟ್ ಆಲ್ ಎಫೆಕ್ಟಿವ್ ಸರ್, ಫಸ್ಟ್ ಥಿಂಗ್. ಸೊ ದಿಸ್ ಕೈಂಡ್ ಆಫ್ ಆಕ್ಟ್ಸ್ ಸೊ ಯಾವುದು ಆಕ್ಚುಲಿ ಸೊಸೈಟಿಯಲ್ಲಿ ತುಂಬಾ ರೋಲ್ ಪ್ಲೇ ಮಾಡ್ತದೆ. there should be constant amendments for that. So once or twice amendment ಸಾಕಾಗುದಿಲ್ಲ. So you can just imagine ಆ ಕಾಲದಲ್ಲಿ 1 year punishment ಅಂದ್ರೆ ಎಷ್ಟು ಎಂಬಾರಸಿಂಗ್ ಇರಬಹುದು. ಇವಾಗ every day they will be coming out and going in. ಅಲ್ಲ ಸರ್ ಹೇಳಿದ್ರಲ್ಲ, ಇದು ಪ್ರತಿ ಬಾರಿ ಬಂದ ಆರೋಪಿನೇ ಬರ್ತಾ ಇರ್ತಾನೆ. only for statistical purpose ಗೆ ಅವರು ರಿಪೀಟೆಡ್ ಅವರನ್ನೇ ಮಾಡ್ತಾರೆ, ಅಂದ್ರೆ ಅವರಿಗೆ ಕೈ ತೊಳ್ಕೊಳ್ತಾರೆ ಅಷ್ಟೇ. yes sir. ಹಾಗೆ so that is one thing sir. So punishment should be extended for even for consumption also they should be extended, because ಯಾಕೆಂದ್ರೆ so these people they know that ನಾನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಡ್ರಗ್ ಸಪ್ಲೈ ಮಾಡಿದ್ರೆ ಅಲ್ಲ ಕನ್ಸ್ಯೂಮ್ ಮಾಡಿದ್ರೆ ನನಗೆ ಇಷ್ಟೇ ಪನಿಷ್ಮೆಂಟ್ ಇರೋದು ಅಂತ. ಹೌದೌದು. ಆದ್ರೆ ಓಕೆ ಅಂದ್ರೆ ಈಗ ಡ್ರಗ್ಸ್ ತಗೊಳ್ಳುವಂತ ವಿದ್ಯಾರ್ಥಿ ಕೂಡ ಗೊತ್ತಾಗಿರ್ತದೆ, ನಾನೇನು ಸ್ವಲ್ಪ ಎಷ್ಟು 10 grams ತಗೊಳ್ತಾ ಇದ್ದೇನೆ, 5 grams ತಗೊಳ್ತಾ ಇದ್ದೇನೆ, ಒಂದು ವೇಳೆ ಸಿಕ್ಕಿ ಬಿದ್ದರೆ 10,000 ರೂಪಾಯಿ ಇದು ಫೈನ್ ಕಟ್ಟಿದ್ರೆ ಆಯ್ತು ಅನ್ನುವಂಥದ್ದು ಇದು ಇರ್ತದೆ. ಓಕೆ. So it will become a bailable offense ಅವರಿಗೆ. ಹೌದು. So bail ಅಂದ್ರೆ ಸರ್ ಅವರು ಇಮಿಡಿಯೇಟ್ ಬೇಲ್ ಸಿಗ್ತದೆ ಅವರಿಗೆ? ಬೇಲ್ ಇಲ್ಲ, ಇಟ್ಸ್ ನಾನ್ ಬೇಲಬಲ್ ಅಫೆನ್ಸ್, ಕಾಗ್ನಿಸಬಲ್ ಅಫೆನ್ಸ್, ನಾನ್ ಬೇಲಬಲ್ ಅಫೆನ್ಸ್ ಆದ್ರೂ ಕೂಡ ಈಗ ನಾನು ಸೇವನೆ ಮಾಡುವವನಿಗೆ ಹೇಳೋದು, ಈಗ ಬೇಲ್ಗೆ ಬೇರೆ ಬೇರೆ ಕನ್ಸಿಡರೇಷನ್ಸ್ ಇದೆ. ವೆದರ್ ದೇರ್ ಇಸ್ ಎ ಪ್ರೈಮ್ ಫೇಸಿ ಕೇಸ್, ವೆದರ್ ಹಿ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್, ಅದೆಲ್ಲ ನಾವು ಬೇರೆ ಪೊಲೀಸ್ ಪ್ರೊಡ್ಯೂಸ್ ಮಾಡಿದಂತ ರೆಕಾರ್ಡ್ಸ್ ಅಲ್ಲಿ ನೋಡ್ತೇವೆ. ನಾನು ಒಂದು ಉದಾಹರಣೆ ಕೊಟ್ಟೆ, ನಮ್ದು ಒಂದು ಕೇಸ್ ನಲ್ಲಿ ಫಾದರ್ ಮುಲ್ಲರ್ಸ್ ಎದುರುಗಡೆ ಅಲ್ಲಿ ಗೇಟ್ ನಲ್ಲಿ ನಿಂತ್ಕೊಂಡು ಮಾರಾಟ ಮಾಡಿದ್ರೆ ಅಂತ ಯಾರು ನಂಬುವಂತದ್ದ? ಸೊ ಇಂಪ್ಲಿಕೇಟ್ ಮಾಡ್ತಾರೆ, ಸುಮ್ಮನೆ ಒಂದು ಇದನ್ನ ಎಲ್ಲೋ ಕಲೆಕ್ಟ್ ಮಾಡಿರೋದನ್ನ ಅದಕ್ಕೆ ಇಂಪ್ಲಿಕೇಟ್ ಮಾಡಿ ಕೇಸಲ್ಲಿ ಇಂಪ್ಲಿಕೇಟ್ ಮಾಡ್ತಾರೆ. ಇಲ್ಲಿ ಬೇಕಂದ್ರೆ ಹ್ಯಾಬಿಚುವಲ್ ಅಫೆಂಡರ್, ಅವ್ನು ಪಾಪ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಪೊಲೀಸ್ನವ್ರು ಬಿಡೋದಿಲ್ಲ ಅಂತ ವ್ಯವಸ್ಥೆ ಬಿಡೋದಿಲ್ಲ. ಹಾಗಾಗಿ ಸೊ ಅದನ್ನ ನಾವು ಕರ್ಬ್ ಮಾಡಬೇಕು.
ಯಾರು ನೈಜವಾದ ಅಪರಾಧಿಗಳಿದ್ದಾರೆ ಅವರನ್ನೇ ಕಂಡುಹಿಡಿಯುವಂತ ಪ್ರಯತ್ನ ಮಾಡಬೇಕು. ಪೆಡ್ಲರ್ಸ್ ಯಾರಿದ್ದಾರೆ, ಈ ನೆಟ್ವರ್ಕ್ ನಲ್ಲಿ ಯಾರಿದ್ದಾರೆ ಅದನ್ನ ಬ್ರೇಕ್ ಮಾಡುವಂತ ಪ್ರಯತ್ನ ಮಾಡಬೇಕು. ಎಲ್ಲೋ ಇವ್ರ ಪಾಪ ಯಾರೋ ಕನ್ಸ್ಯೂಮರ್ಸ್ ಯಾರೋ ಸಣ್ಣ ಹುಡುಗರು, ಈಗ ಹುಡುಗರು ನಮ್ಮಲ್ಲಿ ರಿಫಾರ್ಮೇಟಿವ್ ಲಾ, ಈಗ 18 ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳಾದ್ರೆ ಅವರು ಇದು ಕನ್ವಿಕ್ಷನ್ ಆದ್ರೂ ಕೂಡ, ಶಿಕ್ಷೆ ಆದ್ರೂ ಕೂಡ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ನಲ್ಲಿ ಅವ್ರನ್ನ ಬಿಡ್ಬೋದು. ಸೊ ಅವರ ಅಂದ್ರೆ ಅವರನ್ನ ಮುಖ್ಯ ವಾಹಿನಿಗೆ ತರಬೇಕು ಅನ್ನುವಂತ ಒಂದು ಪ್ರಯತ್ನ, ಕಾಳಜಿ. ಮತ್ತೆ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೂ ಅವರಿಗೆ ರೆಕಮೆಂಡೇಶನ್ ಮಾಡ್ಬೋದು. ಈ ಕೋರ್ಟ್ ಕ್ಯಾನ್ ಡೈರೆಕ್ಟ್ ದೆಮ್ ಟು ಟೇಕ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಇದಕ್ಕೆ ಡಿ ಅಡಿಕ್ಷನ್ಗೆ. ಸೊ ಅದಕ್ಕೆ ಕೂಡ ಅವ್ರನ್ನ ಕಳಿಸಬಹುದು. ಸೊ ಇದೆಲ್ಲ ಪ್ರೊವಿಷನ್ಸ್ ಇದೆ. ಅದು ಹೌ ಬೆಸ್ಟ್ ಇಟ್ ಇಸ್ ಯೂಸ್ಡ್, ದಟ್ ಈಸ್ ಅ ಕ್ವಶನ್. ಮೇಡಮ್, ಅದೇ ನೀವು ಹೇಳ್ತಾ ಇದ್ರಿ ಈ ಕಾನೂನು ಇದೆ, ಬಟ್ ಅದರಲ್ಲಿ ಕಾನೂನಲ್ಲಿ ಸಾಕಷ್ಟು ಲೂಪೋಲ್ಸ್ ಇದೆ, ಕೊರತೆಗಳು ಕಾಡ್ತಾ ಉಂಟು ಅಂತ. ಹೌದು ಸರ್. ಸೊ ದಟ್ ವಾಸ್ ರಿಗಾರ್ಡಿಂಗ್ ದಿಸ್ NDPS. ಮತ್ತೆ ಮತ್ತೊಂದು ಇಶ್ಯೂ ಏನಂದ್ರೆ ಇವಾಗ ವಿಟ್ನೆಸಸ್ ಇರ್ತಾರೆ, ಸೊ ಅವರ ಸಾಕ್ಷಿಗಳು ಅವರ ಹಾಸ್ಟೈಲ್ ಟರ್ನ್ ಆಗ್ತದೆ ಸರ್. ಸೊ ಇವಾಗ ಲೈಕ್ ವೆನ್ ಇನ್ವೆಸ್ಟಿಗೇಷನ್ ಇಸ್ ಹ್ಯಾಪನಿಂಗ್ ಅವ್ರು ಬಂದು ಹೇಳ್ತಾರೆ ಇದೆಲ್ಲ ಆಗಿದೆ, ನಾನು ನೋಡಿದ್ದೇನೆ, ಬಟ್ ಯಾವಾಗ ಕೋರ್ಟಲ್ಲಿ ಕರೀತೇವೆ ಸೊ ಅವ್ರ ಹಾಸ್ಟೈಲ್ ಟರ್ನ್ ಆಗ್ತದೆ, ನಾನು ನೋಡೇ ಇಲ್ಲ, ಬರೋದೇ ಇಲ್ಲ ಕೋರ್ಟಿಗೆ. ಸೊ ಆವಾಗ ಇನ್ವೆಸ್ಟಿಗೇಷನ್ಗೆ ತುಂಬಾ ಎಫೆಕ್ಟ್ ಆಗ್ತದೆ. ಮತ್ತೆ ಆ ಪ್ರಕರಣ ಬಿದ್ದು ಹೋಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಸ್ಟಾಕ್ ವಿಟ್ನೆಸ್ ಅಂತ ಇರ್ತಾರೆ ಪೊಲೀಸ್ ಹತ್ರ. ಎಲ್ಲ ಕೇಸುಗಳಿಗೆ ಅವರೇ ವಿಟ್ನೆಸ್ಗಳು ಎಲ್ಲ ಕರ್ಕೊಂಡು ಬರ್ತಾರೆ. ಅವ್ರಿಗೆ ವಿಟ್ನೆಸ್ ಎಲ್ಲ ಹುಡುಕುವಂತ ಪ್ರಯತ್ನ ಮಾಡೋದಿಲ್ಲ, ತ್ವರ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ. ಸ್ಟಾಕ್ ವಿಟ್ನೆಸ್ ಕರ್ಕೊಂಡು ಬರ್ತಾರೆ, ಒಂದು ಸೈನ್ ಹಾಕಪ್ಪ ಅಂತ ಹೇಳಿದ್ರೆ ಅವನಿಗೆ ABCD ಗೊತ್ತಿರೋದಿಲ್ಲ. ಕೋರ್ಟಿಗೆ ಬರುವಾಗ ಯಾರು ಅಲ್ಲಿ ಸ್ವಲ್ಪ ಗೈಡ್ ಮಾಡ್ತಾರೆ, ಅದನ್ನ ಬಂದು ಹೇಳ್ತೇನೆ. ಸ್ವಲ್ಪ ಈ ಯಾರು ಅಕ್ಯೂಸ್ಗಳು ಸ್ವಲ್ಪ ಸ್ಟ್ರಾಂಗ್ ಇದ್ದೆ ಅಂದ್ರೆ ಅವ್ರು ನೋಡುವಾಗಲೇ ಅವ್ರ ಮುಖವನ್ನೇ ನೋಡೋದಿಲ್ಲ, ನೋಡ್ಲೇ ಇಲ್ಲ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ಸಿಚುವೇಶನ್. ಆದ್ರೆ ಈಗ ಸುಪ್ರೀಂ ಕೋರ್ಟ್ ರೀಸೆಂಟ್ ಜಡ್ಜ್ಮೆಂಟ್ಸ್ ಅಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇಂಡಿಪೆಂಡೆಂಟ್ ವಿಟ್ನೆಸಸ್ ಸಪೋರ್ಟ್ ಮಾಡದಿದ್ರು ಅಫಿಷಿಯಲ್ ಆನ್ ದ ಬೇಸಿಸ್ ಆಫ್ ಅಫಿಷಿಯಲ್ ವಿಟ್ನೆಸಸ್ ಅಂಡ್ ಮೆಡಿಕಲ್ ಅಂಡ್ ಫೋರೆನ್ಸಿಕ್ ವಿಟ್ನೆಸಸ್ ಅಲ್ಲಿ ಕನ್ವಿಕ್ಷನ್ ಮಾಡಬಹುದು ಅಂತಿದೆ. ಸೊ ದೇರ್ ಆರ್ ಡೆವಲಪ್ಮೆಂಟ್ಸ್ ಇದೆ. ಬಟ್ ಓನ್ಲಿ ಥಿಂಗ್ ತಾವು ಹೇಳಿದಾಗ ಅಮೆಂಡ್ಮೆಂಟ್ಸ್ ಆಗ್ಬೇಕು. ಈಗ ತುಂಬಾ ಅಮೆಂಡ್ಮೆಂಟ್ಸ್ ಆಗಬೇಕು. ಅಮೆಂಡ್ಮೆಂಟ್ಸ್ ಮಾಡುವಾಗ ಚರ್ಚೆಗೆ ಗ್ರಾಸ್ ಆಗಬೇಕು, ಚರ್ಚೆ ಆಗಬೇಕು. ನಿಮ್ಮಂತ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಬೇಕು, ಮೆಡಿಕಲ್ ಎಕ್ಸ್ಪರ್ಟ್ಸ್ ಬೇಕು, ಪೊಲೀಸ್ ಎಕ್ಸ್ಪರ್ಟ್ಸ್ ಬೇಕು, ವಕೀಲರುಗಳನ್ನ ತೆಗೆದುಕೊಳ್ಬೇಕು. ಎಲ್ಲ ಇನ್ ಕನ್ಸಲ್ಟೇಷನ್ ಮಾಡಿದ್ರೆ ಒಂದು ಒಳ್ಳೆ ಪ್ರಾಪರ್ ಅಮೆಂಡ್ಮೆಂಟ್ ಅಂತ ತರಬಹುದು. ಇದರ ಬಗ್ಗೆ ಲಾ ಕಮಿಷನ್ ಚಿಂತನೆ ಮಾಡೋದು ಒಳ್ಳೇದು. ತುಂಬಾ 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 ಒಂದು ವ್ಯಾಲಿಡ್ ಆದ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ ವಕೀಲರು. ಒಟ್ಟು ಈಗ ಇರುವಂತ ಏನು ಒಂದು ಕಾಯ್ದೆಯ ಅಲ್ಲಿ ಒಳ್ಳೆ ವಿಚಾರಗಳಿದ್ದಾವೆ, ಪನಿಷ್ಮೆಂಟ್ ಬಗ್ಗೆ ಕೂಡ ಮಾಡ್ತದೆ. ಆದರೆ ಸಾಕಷ್ಟು ಅದರಲ್ಲಿ ಏನು ಅಮೆಂಡ್ಮೆಂಟ್ಸ್, ತಿದ್ದುಪಡಿ ಆಗಬೇಕು, ಬದಲಾವಣೆಗಳು ಇವತ್ತಿನ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ಯಾಕಂತ ಹೇಳಿದ್ರೆ ಅಲ್ಲಿ ಮೇಡಮ್ ಹೇಳಿದೊಂದು ಪ್ರಶ್ನೆ ಬಂತು, ಸಾಕ್ಷಿಗಳು ಕೆಲವೊಮ್ಮೆ ಕೈಗೊಡುವ ಸಂದರ್ಭ ಬರ್ತದೆ. ಅಂಥ ಸಂದರ್ಭದಲ್ಲಿ ಸಾಕ್ಷಿಗಳು ಕೈ ಕೊಟ್ಟರೂ ತೊಂದರೆ ಇಲ್ಲ, ಬೇರೆ ಇರುವಂಥ ಏನು ವಿಟ್ನೆಸ್ ಎಕ್ಸ್ಪರ್ಟ್ ರಿಪೋರ್ಟ್ ಮೇಲೆ ಒಂದು ಪ್ರಕರಣ ದಾಖಲಾಗಿ ಶಿಕ್ಷೆ ಆಗುವಂತ ರೀತಿಯಲ್ಲಿ ತುಂಬಾ ಶಿಕ್ಷೆಗಳಾಗಿದೆ. ಇನ್ನಷ್ಟು ಅಲ್ಲಿವರೆಗೆ ಕೊಂಡೋಗುವಂತ ಪ್ರಯತ್ನ ಪೊಲೀಸರಿಂದ ಆಗಬೇಕು. ತನಿಖೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಸ್ಟ್ ಬಿ ಪ್ರಾಪರ್. ಈ ಫೋರೆನ್ಸಿಕ್ ಸೈನ್ಸ್ ಅವರ ರಿಪೋರ್ಟ್ ತಗೊಳ್ಬೇಕು. ಫೋರೆನ್ಸಿಕ್ ರಿಪೋರ್ಟ್ ಯಾವ ರೀತಿಯಲ್ಲಿ ಎಲ್ಲ ಇದಕ್ಕೆ ಪೂರಕವಾಗ್ತದೆ? ಅವರು ಸಹ ಸುಳ್ಳು ಕೊಡ್ಲಿಕ್ಕೆ ಆಗುದಿಲ್ಲ, ಸತ್ಯವನ್ನೇ ಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲ, ಇಲ್ಲೊಂದು ಪ್ರಶ್ನೆ ಬರ್ತದೆ ನೋಡಿ. ಅಲ್ಟಿಮೇಟ್ಲಿ ಡಿಪೆಂಡ್ ಆನ್ ದ ಪೊಲೀಸ್. ಬಹುತೇಕ ಸಂದರ್ಭದಲ್ಲಿ ಈ ಗಾಂಜಾ ಮಾರಾಟದ ಸಂದರ್ಭದಲ್ಲಿ ನಾವು ಕೂಡ ನೋಡಿದ್ದೇವೆ. ಕೊನೆಗೆ ಅದು ಇವರೆಲ್ಲ ಪೊಲೀಸರು ಎಲ್ಲ ಮಾಧ್ಯಮದವರನ್ನೆಲ್ಲ ತೋರಿಸಿರ್ತಾರೆ, ನೋಡಿ ನಾವು ಇಷ್ಟು ಸೀಸ್ ಮಾಡಿದ್ದೇವೆ, ಎಲ್ಲ ಪಾಕೆಟ್ ಎಲ್ಲ ತುಂಬ ಎಲ್ಲ ಫೋಟೋ ಸೆಷನ್ ಎಲ್ಲ ಆಗ್ತದೆ. ಕೊನೆಗೆ ಒಂದು ದಿವಸ ಕೋರ್ಟಲ್ಲಿ ಅದು ನೀವು ಹೇಳಿದ OPM ಕೂಡ ಅಲ್ಲ, ಗಾಂಜಾನೂ ಅಲ್ಲ, ಚರಸ್ಸು ಅಲ್ಲ, ಅದು ಇನ್ಯಾವುದೋ ಪೌಡರು, ಸೋಡಾ ಪೌಡರು, ಇನ್ನೊಂದು ಅಕ್ಕಿ ಪೌಡರ್ ಆಗಿದ್ದು ಇದೆ. ಹಿಂದೆ ಒಂದು 10 years ಕೇಸಲ್ಲಿ ಅದು ಫೋರೆನ್ಸಿಕ್ ಲ್ಯಾಬ್ಗೆ ಹೋಗಿ ಬರುವಾಗ ಇಟ್ ಇಸ್ ರೈಸ್ ಪೌಡರ್ ಅಂತ ಆಯ್ತು, ಓಕೆನ್ ಅಂತ ಹೇಳಿ ಎಷ್ಟೋ ಕೊಟ್ಟಿದ್ದು ಅಂತ ಹೇಳಿ ಸೂರತ್ ಕಲ್ನಲ್ಲಿ ಹಿಡಿದ್ರು, ಲಾಸ್ಟ್ಗೆ ಆಗಾಯ್ತು. ನೋಡಿ ಸೊ ಇಂಥದ್ದೆಲ್ಲ ಆಗ್ತದೆ. ಸೊ ನಾನು ಅದಕ್ಕೆ ಕೇಳಿದೆ, ಫೋರೆನ್ಸಿಕ್ ರಿಪೋರ್ಟ್ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ. ಸೊ ಬೇಸಿಕ್ಲಿ ಟಾಕ್ಸಿಕಾಲಜಿ ಮತ್ತು ಕೆಮಿಸ್ಟ್ರಿ ರೋಲ್ ಪ್ಲೇ ಮಾಡ್ತದೆ ಇಲ್ಲಿ. ಸೊ ಇನಿಷಿಯಲಿ ನಾವು ಏನು ಟೆಸ್ಟ್ ಮಾಡ್ತೇವೆ ಅಂದರೆ ವೆದರ್ ದಟ್ ಈಸ್ ಅ ಡ್ರಗ್ ಆರ್ ನಾಟ್. ಸೊ ಫಸ್ಟ್ ಸ್ಟೇಜ್ ಆಫ್ ಪ್ರಿಲಿಮಿನರಿ ಟೆಸ್ಟ್. ಸೊ ಅದು ಡ್ರಗ್ ಅಲ್ಲ ಬೇರೆ ಏನೋ ಪ್ರಾಡಕ್ಟ್, ಬಿಕಾಸ್ ಸಮ್ ಟೈಮ್ಸ್ ಟು ಮಿಸ್ಗೈಡ್. ಸೊ ಅವ್ರು ಏನು ಮಾಡ್ತಾರೆ, ಪ್ಯಾಕೆಟ್ಸಲ್ಲಿ ರೈಸ್ ಪೌಡರ್ ಎಲ್ಲ ಹಾಕಿ ಇಡ್ತಾರೆ. ಸೊ ಆವಾಗ ಮಿಸ್ಗೈಡ್ ಆಗ್ತದೆ ಪೊಲೀಸ್. ಓಕೆ, ಸೊ ದೇರ್ ಮೇ ಬಿ ಅನದರ್ ಪ್ಲೇ ಆಲ್ಸೋ ಹಿಯರ್. ಸೊ ಮತ್ತೊಂದು ಟ್ರಕ್ಕಲ್ಲಿ ಡ್ರಗ್ ಇರ್ಬೋದು, ಇಲ್ಲಿ ಒನ್ ಮೋರ್ ಟ್ರಕ್ಕಲ್ಲಿ ಫ್ರೂಟ್ಸ್ ಹೊರಗಡೆ ಸಮ್ ಕ್ವಾಂಟಿಟಿ ಆಫ್ ಡ್ರಗ್ ಇರ್ಬೋದು. ಸೊ ಇವಾಗ ಈ ಟ್ರಕ್ ಮೇಲೆ ಫೋಕಸ್ ಎಲ್ಲ ಹೋಯ್ತಲ್ಲ ಸರ್, ಅದು ಈಸಿಲಿ ಪಾಸ್ ಆನ್ ಆಗ್ತದೆ. ಸೊ ದೇರ್ ಮೇ ಬಿ ಪ್ಲೇಸ್ ಆಲ್ಸೋ, ಗೇಮ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಫಸ್ಟ್ ಇನಿಷಿಯಲಿ ನಾವು ಏನು ಲೈಕ್ ಎಕ್ಸಾಮಿನ್ ಮಾಡ್ತೇವೆ ಅಂದರೆ ಫಸ್ಟ್ ವೆದರ್ ಇಟ್ ಈಸ್ ಅ ಡ್ರಗ್ ಆರ್ ನಾಟ್.
ಓಕೆ ಸೊ ಎಷ್ಟು ಕ್ವಾಂಟಿಟಿಯಲ್ಲಿದೆ, ಸೊ ಅದರದ್ದು ಫಿಸಿಕಲ್ ಅಪಿಯರೆನ್ಸ್. ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಕನ್ಕ್ಲೂಡ್ ವೆದರ್ ಟು ಗಿವ್ ಫಾರ್ ದ ಫರ್ದರ್ ಎಕ್ಸಾಮಿನೇಷನ್. ಕನ್ಫರ್ಮೇಟರಿ ಟೆಸ್ಟ್ಗೆ ಕೊಡಬೇಕಾ ಕೊಡಬೇಡವಾ ಅದು ಡಿಪೆಂಡ್ ಆಗ್ತದೆ ಪ್ರಿಲಿಮಿನರಿ ಟೆಸ್ಟಲ್ಲಿ. ಸೊ ಒನ್ಸ್ ಪ್ರಿಲಿಮಿನರಿ ಟೆಸ್ಟಲ್ಲಿ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಆರ್ ವಿಲ್ ಎಕ್ಸ್ಪೋಸ್ ಇಟ್ ಟು ಮೋರ್ ಸಿವಿಯರ್ ಕನ್ಫರ್ಮೇಟರಿ ಟೆಸ್ಟ್. ಸೊ GCHS ಇದೆ ಇವಾಗ, ಮತ್ತು TLC ಇದೆ. TLC ತುಂಬ ಹಳೇದು. ಸೊ ವಿ ಹ್ಯಾವ್ ಅದರ್ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಆಲ್ಸೋ. ಸೊ ಅದರಲ್ಲಿ ನಾವು ಏನು ಎಕ್ಸಾಮಿನ್ ಮಾಡ್ತೇವೆ ಅಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಡ್ರಗ್ ಇದೆ, ವೆದರ್ ಇಟ್ ಈಸ್ ಟೋಟಲಿ ಡ್ರಗ್ ಅಲ್ಲ, ಅದರಲ್ಲಿ ಅಡಲ್ಟ್ರೇಷನ್ ಇದೆಯಾ. ಸೊ ಆಲ್ ದ್ಯಾಟ್ ವಿ ವಿಲ್ ಗಿವ್ ಇನ್ ಅವರ್ ರಿಪೋರ್ಟ್. ಓಕೆ ಓಕೆ ಓಕೆ. ಎಲ್ಲ ಜಿಲ್ಲೆಗಳಲ್ಲಿ ವೆಲ್ ಎಕ್ವಿಪ್ಡ್ ಇದು ಫೋರೆನ್ಸಿಕ್ ಲ್ಯಾಬೊರೇಟರೀಸ್ ಬೇಕು. ದಕ್ಷಿಣ ಕನ್ನಡ ಈಗ ಬಂದಿದೆ, ಅಲ್ಲಿ ಸ್ಟಾಫ್ಸೇ ಇಲ್ಲ ಸರಿಯಾಗಿ. ಇದೆ ಸ್ಟಾಫ್ಸ್ ಇಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ. ಬೇರೆ ಬೇರೆ ಸಮಸ್ಯೆ ಇದೆ. ಮತ್ತೆ ಓನ್ಲಿ 2 ಡಿವಿಷನ್ಸ್ ಇರೋದು. ಹೌದು, ಮತ್ತೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅವರಿಗೆ ಸರಿಯಾಗಿ. ಫುಲ್ ದಕ್ಷಿಣ ಕನ್ನಡದ ಕೇಸ್ ಅಲ್ಲಿ ಹೋಗ್ತದೆ ಅಲ್ವಾ ಸರ್. ಸೊ ಅವರಿಗೆ ಸಹ ತುಂಬಾ ಪ್ರೆಷರ್ ಬೀಳ್ತದೆ. ಇಲ್ಲಿ ಏನಿದ್ರು ಹೈದರಾಬಾದ್ಗೆ ಹೋಗ್ಬೇಕು ಅಂತ ಹೇಳಿ, ಹೈದರಾಬಾದ್ ಸೆಂಟ್ರಲ್ ಫೋರೆನ್ಸಿಕ್ಗೆ ಹೋಗ್ಬೇಕು. ಎಸ್ ಎಸ್ ಸರ್. ಇದು ಈಗ ಕೊನೆಯದಾಗಿ ಇಂಥ ಒಂದು ಜಾಲದಲ್ಲಿ, ಯಾಕಂತ ಹೇಳಿದ್ರೆ ನೀವು ನೆಟ್ವರ್ಕ್ ಏನು ಇದೆ, ಯಾವ ರೀತಿಯದು ವಿಸ್ತರಣೆ ಆಗ್ತಂತ ಹೇಳಿದ್ರಿ ಸರ್, ಕಾನೂನು ಏನಂತ ಹೇಳಿದ್ರಿ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ನೀವೊಂದು ಈ ಸಂದರ್ಭದಲ್ಲಿ ಜಾಗರೂಕತೆ ವಹಿಸುವ ನಿಟ್ಟಿನಲ್ಲಿ ವಕೀಲರ ಶಂಗಪ್ಪ ಸರ್ ಏನು ಹೇಳಲಿಕ್ಕೆ ಬಯಸ್ತಾರೆ ಕೊನೆಯದಾಗಿ? ಮೇಡಮ್ ಅವ್ರು ಹೇಳಿದಾಗೆ ಫಸ್ಟ್ ಅವ್ರ ಸ್ನೇಹಿತರು ಯಾರಂತ ನೋಡ್ಬೇಕು. ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ವಾಟ್ ಯು ಆರ್ ಅಂತ. ನೀವು ಎಂಥ ಸ್ನೇಹವನ್ನು ಮಾಡ್ತೀರಿ ಅದನ್ನ ಗಮನದಲ್ಲಿಡಬೇಕು. ಏನಾಗಿದೆ ನಮ್ಮ ಸಮಾಜದಲ್ಲಿ, ತಂದೆ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, ತಾಯಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಶಾಲೆಗೆ ಹೋಗಿ ಬಿಟ್ಬಿಡ್ತಾರೆ ಅಷ್ಟೇ. ಅವ್ರು ಏನು ಮಾಡ್ತಾರೆ ಏನು ಗೊತ್ತಿಲ್ಲ, ಪ್ರೋಗ್ರೆಸ್ ರಿಪೋರ್ಟನ್ನು ಸರಿ ನೋಡೋದಿಲ್ಲ, ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಯಾವಾಗ ಪೋಷಕರು ಮಕ್ಕಳ ಬಗ್ಗೆ ಸರಿಯಾಗಿ ಕಾನ್ಸಂಟ್ರೇಷನ್ ಇರೋದಿಲ್ವೋ ಆಗ ದಾರಿ ತಪ್ತಾರೆ. ಸೊ ಈ ಕಾನ್ಸಂಟ್ರೇಷನ್ ಇಲ್ಲದಿದ್ದರೆ ಬಹಳ ಕಷ್ಟ, ಅವರ ಹಿಂದೆ ಬೀಳ್ಬೇಕಾಗ್ತದೆ ಅವರೊಂದು ಹಂತಕ್ಕೆ ಮುಟ್ಟುವವರೆಗೆ. ಎಸ್ 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 ಪೋಷಕರ ಬಹುದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಮಗುವನ್ನು ಅಥವಾ ಮಕ್ಕಳನ್ನು ನಿರಂತರವಾಗಿ ಫಾಲೋ ಮಾಡ್ತಾ ಇರಬೇಕಂತ. ಎಸ್ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಿ? ಹೌದು. ಸೊ ನಾಟ್ ಓನ್ಲಿ ಪೇರೆಂಟ್ಸ್ ಸರ್, ಈವನ್ ಅದರ್ ಗ್ರೂಪ್ಸ್ ಆಫ್ ಪೀಪಲ್ ಇನ್ ದ ಸೊಸೈಟಿ ಆಲ್ಸೋ, ಸಮಾಜದ ಎಲ್ಲರೂ. ಹೌದು, ಎಲ್ಲರೂ. ಎಸ್, ಈವನ್ ಟೀಚರ್ಸ್ ಆಲ್ಸೋ, ಎವ್ರಿವನ್ ಶುಡ್ ಪೇ ಅಟೆನ್ಷನ್ ಟು ಈಚ್ ಅಂಡ್ ಎವ್ರಿ ಚೈಲ್ಡ್. ಸೊ ಫೇವ್ರೆಟ್ ಸ್ಟೂಡೆಂಟ್ ಅಂತ ಅಂದ್ರೆ ಬೇರೆ ಸ್ಟೂಡೆಂಟ್ಸಿಗೆ ಪಾರ್ಶಾಲಿಟಿ ಮಾಡಬಾರ್ದು. ಸೊ ಆಲ್ ದ ಚಿಲ್ಡ್ರನ್ಸ್ ಆರ್ ಸೇಮ್. ಸೊ ಯಾಕೆ ಅವ್ನು ಬರೋದಿಲ್ಲ, ಈವನ್ ಪೇರೆಂಟ್ಸ್, ಸೊ ಈವನ್ ದೋ ದೇ ಆರ್ ವರ್ಕಿಂಗ್ ಪೇರೆಂಟ್ಸ್, ಸೊ ಐ ವಿಲ್ ಸೇ ದ್ಯಾಟ್ ದೇ ಆಲ್ಸೋ ಶುಡ್ ಟೇಕ್ ಕೇರ್ ರಿಗಾರ್ಡಿಂಗ್ ದ ಚಿಲ್ಡ್ರನ್. ಯಾಕೆ ಅವನು ಲೇಟ್ ಬರ್ತಾ ಇದ್ದಾನೆ, ಯಾಕೆ ಅವರ ಏನೋ ಬಿಹೇವಿಯರಲ್ ಚೇಂಜಸ್ ಯಾಕೆ ಆಗ್ತಾ ಇದೆ, ಸೊ ಯಾಕೆ ಊಟ ಮಾಡ್ತಾ ಇಲ್ಲ ಒಂದು ನೈಟಿಗೆ, ಯಾಕೆ ರೂಮ್ ಲಾಕ್ ಮಾಡಿ ಕೂತ್ಕೊಳ್ತಾನೆ, ವೆದರ್ ಹಿ ಇಸ್ ಗೋಯಿಂಗ್ ಟು ಔಟ್ಡೋರ್ ಗೇಮ್ಸ್, ಇದೆಲ್ಲ ನೋಡಬೇಕು. ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನು ಇವತ್ತು ಸ್ವಾತಿ ಪ್ರೊಫೆಸರ್ ಅವರು ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಮಾಡಿದಂಥ ಅಧ್ಯಯನದ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ಆ ಒಂದು ವಿಚಾರದಲ್ಲಿರುವಂಥ ಪ್ರಬುದ್ಧತೆಯ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ ಮತ್ತು ಮಂಗಳೂರಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದವರು ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ವೇದಿಕೆ ಅಧ್ಯಕ್ಷರೂ ಆಗಿರುವಂಥ ಹಿರಿಯ ವಕೀಲರಾಗಿರುವಂಥ ಚಂಗಪ್ಪ ಅವರು ಕೂಡ ಕಾನೂನಿನಲ್ಲಿ ಯಾವ ರೀತಿಯ ಪನಿಷ್ಮೆಂಟ್ಗಳಿದ್ದಾವೆ ಅನ್ನೋದನ್ನು ಹೇಳಿದ್ದಾರೆ ಮತ್ತು ಯಾವ ರೀತಿಯ ಕಾನೂನಿನ ಇನ್ನಷ್ಟು ಸುಧಾರಣೆಗಳು, ಬದಲಾವಣೆ ಜೊತೆಗೆ ಸುಧಾರಣೆ ಆಗಬೇಕು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಪೋಷಕರು ಯಾವ ರೀತಿ ಕಾಳಜಿ ವಹಿಸಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ವೀಕ್ಷಕರೇ, ಈ ಎಲ್ಲ ವಿಚಾರಗಳು ನಿಮ್ಮ ಸ್ಮೃತಿಯಲ್ಲಿ ಇರಲಿ, ಮನಸ್ಸಿನಲ್ಲಿ ಇರಲಿ. ಯಾಕಂತ ಹೇಳಿದ್ರೆ ಕೇವಲ ಏನೋ ಸಿನಿಮಾದವರು ಡ್ರಗ್ಸ್ ಜಾಲಕ್ಕೆ ಬಿದ್ದು ಇವತ್ತು ಭಾರಿ ದೊಡ್ಡ ಸುದ್ದಿ ಆಗಿದೆ ಅದಷ್ಟೇ ವಿಚಾರ ಅಲ್ಲ. ಇವತ್ತು ಡ್ರಗ್ಸ್ ಅನ್ನುವುದು ಅಥವಾ ಆ ಜಾಲ ನಮ್ಮ ಸುತ್ತಮುತ್ತ ಎಲ್ಲ ಸುತ್ತಿಕೊಂಡಿದೆ ಅನ್ನೋದು ನಿಮಗೆ ನೆನಪಿನಲ್ಲಿ ಇರಲಿ ಅನ್ನುತ್ತಾ ಹೇಳ್ತಾ ಇವತ್ತನೇ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.